ಉಡುಪಿ ಲಾಂಚ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ರಾಜ್ಯ ರಾಜಕಾರಣದಲ್ಲಿ ದಿಟ್ಟ ಮಹಿಳೆ, ಧೈರ್ಯವಂತ ಮಹಿಳೆ ಅಂತಲೇ ಈಗಾಗಲೇ ಖ್ಯಾತಿ ಗಳಿಸಿರುವಂತಹ ಶೋಭಾ ಕರಂದ್ಲಾಜೆ ಅವರು ಅಂದ್ರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಯಾವುದೇ ಕೆಲಸಗಳಿಗೆ ತಾನು ಸೈ ಅಂತ ಈಗಾಗಲೇ ಬಿಜೆಪಿ ವೃತ್ತಿರಂಗದಲ್ಲಿ ಎಲ್ಲಾ ತರದ ಕೆಲಸಗಳನ್ನ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ರಾಜಕೀಯ ಪಯಣ ಜೊತೆಗೆ ಆಧ್ಯಾತ್ಮಿಕ ಪಯಣದ ಜೊತೆಗೆ ಮೈತ್ರಿ ಸರ್ಕಾರ ಹಾಗೂ ಲೋಕಸಭಾ ಚುನಾವಣೆಯ ಬಗ್ಗೆ ಸಾಕಷ್ಟು ಜಿದ್ದಾಜಿದ್ದಿನ ಮಾತುಕತೆ ನಡೆಸಕ್ಕಿದೆ. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ತರ ಒಂದು ಪ್ರಿಪರೇಷನ್ ನಡೀತಾ ಇದೆ ಅನ್ನೋದು? ಬರುವ ವರ್ಷದ ಏಪ್ರಿಲ್ ಮತ್ತು ಮೇನಲ್ಲಿ ಲೋಕಸಭಾ ಚುನಾವಣೆ ನಡೀಬಹುದು ಅನ್ನುವಂಥದ್ದು ಇದೆ. ಈಗಾಗಲೇ ದೇಶದಾದ್ಯಂತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮೆಲ್ಲರಿಗೆ ಕೂಡ ಅವರವರ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಕಳೆದ 4 ವರ್ಷದಲ್ಲಿ ಮಾಡಿರುವಂಥ ಸಾಧನೆ, ಆ ಸಾಧನೆಯನ್ನು ಮಾಡಬೇಕು, ಆ ಸಮಾವೇಶವನ್ನು ಮಾಡಬೇಕು, ಜನಕ್ಕೆ ನಮ್ಮ ಕೆಲಸಗಳ ಬಗ್ಗೆ ತಿಳಿ ಹೇಳಬೇಕು. ಹಾಗೆಯೇ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು, ಬೇರೆ ಬೇರೆ ರೀತಿಯ ಸಂಘಟನಾತ್ಮಕ ಚಟುವಟಿಕೆಯನ್ನು ಮಾಡಬೇಕು. ನಮ್ಮ ಬೂತ್ ಸಮಿತಿಯನ್ನು ಮತ್ತೆ ಗಟ್ಟಿ ಮಾಡಬೇಕು. ಸೋಷಲ್ ಮೀಡಿಯಾದಲ್ಲಿ ಕಾಲ್ ಸೆಂಟರ್ ಮೂಲಕ ನಮ್ಮ ಜನರಿಗೆ ಕೇಂದ್ರ ಸರ್ಕಾರ ಏನೇನು ಮಾಡಿದೆ, ಒಂದು ದೇಶದ ರಕ್ಷಣೆ ದೃಷ್ಟಿಯಿಂದ ಏನು ಮಾಡಿದೆ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಏನು ಮಾಡಿದೆ, ಭಾರತವನ್ನು ವಿದೇಶದಲ್ಲಿ ಅತ್ಯಂತ ಗೌರವವಾಗಿ ಪ್ರತಿನಿಧಿಸುವಂಥ ದೃಷ್ಟಿಯಿಂದ ಏನು ಮಾಡಿದೆ, ಈ 3 ಅಂಶಗಳ ಬಗ್ಗೆ ಇವತ್ತು ದೇಶದ ಎಲ್ಲ ಜನರಿಗೆ ತಿಳಿಸ್ಬೇಕನ್ನುವಂಥ ಸಂಘಟನಾತ್ಮಕ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಈಗಾಗಲೇ ಕೇಂದ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅದನ್ನು ಯಥಾವತ್ತಾಗಿ ನಾವು ಕೆಳಗಿನ ತನಕ ತಲುಪಿಸುವಂಥದ್ದು ಮಾಡ್ತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರದ ಕಡೆ ಬಂದ್ರೆ, ರಾಜ್ಯಕ್ಕೆ ಬಂದ್ರೆ, ರಾಜ್ಯದಲ್ಲಿ ಈಗಾಗಲೇ ಮೈತ್ರಿ ಸರ್ಕಾರ ಇದೆ. ಒಂದೆಡೆ ಈ ಹಿಂದೆ ಇದ್ದಂತಹ ಸರ್ಕಾರದ ಟೈಮಲ್ಲೂ ಕೂಡ ಮಳೆ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಕುಂದುಕೊರತೆ ಜನರಲ್ಲಿತ್ತು. ಆದ್ರೆ ಈ ಸಲ ಮಳೆ ಅತಿಯಾಗಿ ಬಂದು ಅನಾವೃಷ್ಟಿ ಸೃಷ್ಟಿಯಾಗಿದೆ, ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸೊ ಮೈತ್ರಿ ಸರ್ಕಾರ ಜನರನ್ನ ನಡೆಸುವಲ್ಲಿ ಎಡವಿದ್ಯಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅಲ್ಲ, ಕರ್ನಾಟಕದ ಒಂದು ಭಾಗದಲ್ಲಿ ಬರಗಾಲ ಇದೆ. ಸುಮಾರು 10-13 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಇದೆ. ವಾಡಿಕೆಯಷ್ಟು ಮಳೆ ಆಗಬೇಕಾಗಿತ್ತು, ಅಷ್ಟು ಮಳೆ ಆಗಿಲ್ಲ, ಅಷ್ಟು ಬಿತ್ತನೆಯೂ ಆಗಿಲ್ಲ. ಇನ್ನು ಕರಾವಳಿ ಭಾಗ, ಕೊಡಗು ಈ ಪ್ರದೇಶವನ್ನು ತಗೊಂಡ್ರೆ ಅತಿಯಾದ ಮಳೆ ಆಗಿದೆ. ಒಂದು ಬರಗಾಲ ಇರುವಂಥ ಕಡೆ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ. ಅತಿಯಾದ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ನಮ್ಮ ಅಡಿಕೆ ಬಿದ್ದೋಗ್ತಾ ಇದೆ, ನಮ್ಮ ತೆಂಗು ಸರಿಯಾಗಿ ಬರ್ತಾ ಇಲ್ಲ, ನಮ್ಮ ಪೆಪ್ಪರ್, ನಾವು ಯಾವಾಗಲೂ ಕರಿಮೆಣಸನ್ನು ಈ ಭಾಗದಲ್ಲಿ ಹೆಚ್ಚು ಬೆಳಿತೀವಿ, ಅದು ಹಾಳಾಗ್ತಾ ಇದೆ, ರಬ್ಬರಿಗೆ ತೊಂದರೆ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರಲ್ಲಂತೂ ಕಾಫಿ ತೋಟ ಪೂರ್ತಿ ನಾಶ ಆಗಿದೆ. ಈ ರೀತಿಯ ಒಂದು ಪರಿಸ್ಥಿತಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿದೆ. ಈ 2 ವಿಚಾರಕ್ಕೆ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಒಂದೇ ಬರಗಾಲಕ್ಕೆ ಅವರು ಬರಗಾಲ ಪೀಡಿತ ಜಿಲ್ಲೆಯನ್ನು, ಬರಗಾಲ ಪೀಡಿತ ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕಿತ್ತು. ಅಲ್ಲಿ ಕಾಮಗಾರಿಗಳನ್ನು ಕೊಡಬೇಕಾಗಿತ್ತು, ಬರಗಾಲ ಕಾಮಗಾರಿಗಳನ್ನು ಶುರು ಮಾಡಬೇಕಾಗಿತ್ತು. ಈ ಭಾಗದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು. ರಸ್ತೆಗಳು, ಈ ಕರಾವಳಿ ಭಾಗದ ಎಲ್ಲ ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಅಷ್ಟೊಂದು ಮಳೆ ಆಗಿದೆ, ವಾಡಿಕೆಗಿಂತ ಜಾಸ್ತಿ ಆಗಿದೆ. ಒಂದೇ ಕಾಲಕ್ಕೆ ಏಕಕಾಲಕ್ಕೆ ಮಳೆ ಸುರಿದಿದೆ. ಈ ಕಾರಣಕ್ಕಾಗಿ ಕೊಚ್ಕೊಂಡು ಹೋಗಿದ್ದಾವೆ, ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗಿದ್ದಾವೆ, ಹಲವಾರು ಮನೆಗಳು ಬಿದ್ದೋಗಿದ್ದಾವೆ, ಹಲವಾರು ಪ್ರಾಣ ಹಾನಿಯಾಗಿದೆ. ಆದರೂ ಕೂಡ ಸರ್ಕಾರ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನುವಂಥ ಸ್ಥಿತಿ ಇವತ್ತು ಇಲ್ಲ. ನಮ್ಗೆ ಯಾರಿಗೂ ಗೋಚರ ಆಗ್ತಾ ಇಲ್ಲ ಸರ್ಕಾರ ಇದೆ ಅಂತ. ಉಸ್ತುವಾರಿ ಸಚಿವಗಳು ಪ್ರವಾಸ ಮಾಡಲ್ಲ, ಉಸ್ತುವಾರಿ ಕಾರ್ಯದರ್ಶಿಗಳು ಪ್ರವಾಸ ಮಾಡ್ತಾ ಇಲ್ಲ, ನಮ್ಮ ಶಾಸಕರು ಯಾರು ಗೆದ್ದು ಬಂದಿದ್ದಾರೆ ಅವರಿಗೆ ಹಣವನ್ನು ಕೊಡ್ತಾ ಇಲ್ಲ, DC ಗಳು ಯಾವುದೇ ಪ್ರವಾಸವನ್ನು ಮಾಡ್ತಾ ಇಲ್ಲ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಬರಗಾಲದಿಂದಲೂ ಜನ ತೊಂದರೆಗೊಳಗಾಗಿದ್ದಾರೆ, ಅತಿವೃಷ್ಟಿಯಿಂದಲೂ ಜನ ತೊಂದರೆಗೊಳಗಾಗಿದ್ದಾರೆ. ಜನ ಹೇಳ್ತಾ ಇದ್ದಾರೆ ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅಂತ ಹೇಳಿ. ಅವರವರು ರಾಜಕೀಯವಾಗಿ ಕಚ್ಚಾಡೋದ್ರಲ್ಲೇ ಸರ್ಕಾರ ಕಾಲ ಕಳೀತಾ ಇದೆ. ಓಕೆ, ನೀವು ಹೇಳ್ತಾ ಇರುವ ಹಾಗೆ ಒಂದು ಈಗಾಗಲೇ ಕುಮಾರಸ್ವಾಮಿ ಸಿಎಂ ಆದಾಗಿನಿಂದ ಸಿದ್ದರಾಮಯ್ಯರವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಾತು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಕಾಣಿಸ್ಕೊಂಡಿರ್ಲಿಕ್ಕಿಲ್ಲ, ಆದರೆ ಸಿದ್ದರಾಮಯ್ಯನವರ ಧ್ವನಿ ಎಲ್ಲ ಕಡೆ ಕೇಳಿಸ್ತಾ ಇದೆ. ನಾನು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಒಪ್ಪಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದಕ್ಕಾಗಿ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಹಲವಾರು ಜನ ಬೇಸತ್ತಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರನ್ನೇ ಎತ್ತಿಕಟ್ಟಿ ಅವರನ್ನು ನಾಯಕರು ಮಾಡಬೇಕು ಅಂತ ಹೊರಟಿದ್ದಾರೆ. JDS ಅಲ್ಲಿ ಕೂಡ ಹಲವಾರು ಜನ ಬೇಸತ್ತಿದ್ದಾರೆ. ಮೊದಲು ಸರ್ಕಾರ ರಚನೆ ಮಾಡೋದಕ್ಕೆ ಗೊಂದಲ ಆಯಿತು,
ಅದಾದ ಮೇಲೆ ಮಂತ್ರಿ ಆಗೋದಕ್ಕೆ ಗೊಂದಲ ಆಯಿತು, ಆಮೇಲೆ ಖಾತೆ ಹಂಚಿಕೆ ಮಾಡೋದಕ್ಕೆ ಗೊಂದಲ ಆಯಿತು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಾಗಬೇಕು ಅನ್ನೋದಕ್ಕೆ ಗೊಂದಲ ಆಯಿತು. ನಮ್ಮ ಜಿಲ್ಲೆನೇ ನೋಡಿ, ಇವತ್ತು ಉಡುಪಿ ಜಿಲ್ಲೆಗೆ ಜಯಬಲ್ಲನಿಗೆ ಉಡುಪಿಗೆ ಸಂಬಂಧನೇ ಇಲ್ಲ. ಇಲ್ಲಿ ತನಕ ಅವ್ರು ಯಾವತ್ತು ಬಂದೇ ಇಲ್ಲ, ಅವರು ಬೆಂಗಳೂರು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಇವತ್ತು ಅವರು ಉಸ್ತುವಾರಿ ಆಗಿದ್ದಾರೆ. ಈ ರೀತಿ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲದಕ್ಕೂ ಕೂಡ ಬೇಜಾರಾಗಿದೆ. ಶಾಸಕರು ಬೇಸತ್ತಿದ್ದಾರೆ. ನಮಗೆ ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ದುಡ್ಡು ಎಷ್ಟು ಕೊಡಬೇಕು ಈ ಸರ್ಕಾರ ಕೊಡ್ತಾ ಇಲ್ಲ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಯಾರಿಗೆ ಎಷ್ಟು ಸಾಲ ಮನ್ನಾ ಆಗಿದೆ, ಯಾವಾಗ ಆಗುತ್ತೆ, ಎಲ್ಲಿಗಾಗುತ್ತೆ, ಯಾವ ಬ್ಯಾಂಕಲ್ಲಾಗುತ್ತೆ, ಎಷ್ಟಾಗುತ್ತೆ, ಯಾವ ಸಾಲ ಮನ್ನಾ ಆಗುತ್ತೆ, ಇದು ಯಾವುದು ಸ್ಪಷ್ಟತೆ ಇಲ್ಲ. ಇಲ್ಲಿ ತನಕ ಸರ್ಕಾರ ಕಾಲ ದೂಡ್ತಿದೆ ಬಿಟ್ಟರೆ, ಘೋಷಣೆ ಮಾಡ್ತಿದೆ ಬಿಟ್ಟರೆ ರೈತರಿಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಯಾವುದೂ ಇಲ್ಲ. ಸರ್, ಈಗಾಗಲೇ ಮೇಡಮ್ ಸಾಲ ಮನ್ನಾ ಮಾಡಿದ್ರು, ಕುಮಾರಸ್ವಾಮಿ ಹೇಳ್ತಾ ಇದ್ರು ಸಾಲ ಮನ್ನಾ ಮಾಡ್ತೀನಿ ಅಂತ. ಸ್ವಲ್ಪ ಮಟ್ಟಿಗೆ ಸಾಲ ಮನ್ನಾವನ್ನ ಮಾಡಿದ್ದಾರೆ, ಆದ್ರೂ ಇದು ಜನತೆಯ ಮೇಲೆ ಎಫೆಕ್ಟ್ ಬಿದ್ದಿದೆ. ಇದನ್ನು ಯಾವ ರೀತಿ ಬಿಜೆಪಿ ಅವರು ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋದು ಇಲ್ಲ. ಮುಖ್ಯವಾಗಿ ಹಿಂದೆ ಸಿದ್ದರಾಮಯ್ಯನವರು ಸಾಲ ಮನ್ನಾ 50,000 ಏನು ಮಾಡಿದ್ರು, ಆ ಸಾಲ ಮನ್ನಾದ ಹಣವನ್ನೇ ಇನ್ನೂ DCC ಬ್ಯಾಂಕ್ಗಳಿಗೆ ಕೊಟ್ಟಿಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿರುವಂಥ ಹಣನೇ ಬಾಕಿ ಇದೆ. ಅದಾದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗಳು ಘೋಷಣೆ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಘೋಷಣೆ ಮಾಡಿದಂಥ ಸಾಲ ಮನ್ನಾದ ಸೌಲಭ್ಯ ಯಾರಿಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ, ಯಾವಾಗ ಸಿಗುತ್ತೆ, ಇದನ್ನು ಅವರು ಸ್ಪಷ್ಟ ಮಾಡಲಿ. ಯಾರಿಗೂ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ರಾಜ್ಯದಲ್ಲಿ ನಾವು ಕಳೆದ 2 ತಿಂಗಳಿಂದ ನಿರಂತರವಾದಂಥ ಪ್ರವಾಸವನ್ನು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಕೇಳಿ ಬಂದಿದ್ವಿ. ಸಾರ್ವಜನಿಕ ಸಭೆಯಲ್ಲಿ ನಾನು ಜನರ ಕೈ ಎತ್ತಿಸಿದೆ, ಯಾರಿಗೆ ಸಾಲ ಮನ್ನಾ ಆಗಿದೆಪ್ಪ, ಎಷ್ಟಾಗಿದೆ, ಯಾವುದಾಗಿದೆ ಅಂತ ಏನಾದರೂ ಸ್ಪಷ್ಟತೆ ಇದೆಯಾ ಅಂದರೆ ಒಬ್ಬರಿಗೂ ಕೂಡ ಇದು ಗೊತ್ತಿಲ್ಲ. ಅಂದರೆ ಜನರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಶಾಸಕರ ನಿಧಿಯಿಂದ ಕೂಡ ಶಾಸಕರು ಯಾವುದು ಕಾಮಗಾರಿ ಮಾಡಿಸಬೇಕಿತ್ತು ಆ ನಿಧಿಯಲ್ಲಿ ಕೂಡ ಕಟ್ ಮಾಡಿ ನಾನು ಸಾಲ ಮನ್ನಾಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಯಾವುದೇ ಬರಲಿ ಅದರಲ್ಲಿ ಸಾಲ ಮನ್ನಾಕ್ಕೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳಿಗೆ, ಅಂದರೆ ಮುಖ್ಯಮಂತ್ರಿಗಳಿಗೆ ಯಾವುದಾದ್ರೆ ಸ್ಪಷ್ಟ ನಿಲುವಿಲ್ಲ. ಖಂಡಿತ. ಇನ್ನೊಂದು ವಿಷಯ, ಈಗಾಗಲೇ ಪ್ರತಿಯೊಂದು ರಾಜ್ಯದಲ್ಲಿ ಆಗುವಂಥ, ಈಗಾಗಲೇ ಮೈತ್ರಿ ಸರ್ಕಾರ ಇರೋದ್ರಿಂದ ಮೈತ್ರಿ ಸರ್ಕಾರ ಮಾಡುವಂಥ ಯಾವುದೇ ವಿಷಯದಲ್ಲೂ ಕೂಡ ಬಿಜೆಪಿ ಅವರು ಮೂಗು ತುರಿಸ್ತಿದ್ದಾರಂತೆ, ಹೌದಾ? ನಾವ್ಯಾಕೆ ಮೂಗು ತುರಿಸಬೇಕು? ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬಂದಿದೆ, ಜನ ವಿರೋಧಿಯಾದಂಥ ಸರ್ಕಾರ ಬಂದಿದೆ. ಕಾಂಗ್ರೆಸ್ 120ಕ್ಕಿಂತ ಪ್ಲಸ್ 120+ ಇದ್ರು. ಅವರನ್ನು 78 ಜಾಗಕ್ಕೆ ಇಳಿಸಿದ್ರು, ಇವತ್ತು 80 ಇದ್ದಾರೆ. 40 ಇದ್ದಂಥ JDS 38ಕ್ಕೆ ಬಂದು ಇಳೀತು. ಆದರೂ ಕೂಡ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡ್ರು. ನಾಯಿ ನರಿಗಳಂತೆ ಕಚ್ಚಾಡಿದರು ಚುನಾವಣೆಯಲ್ಲಿ. ನಿನ್ನಪ್ಪ ಅವರಪ್ಪ ಅಂತ ಮಾತಾಡಿಕೊಂಡ್ರು, ದೇವರ ಹೆಸರು ಹೇಳಿ ಮೇಲೆ ಜಗಳ ಆಡ್ಕೊಂಡ್ರು. ಆದರೆ ಕೊನೆಯಲ್ಲಿ ಒಟ್ಟಾದರು. ಆದರೆ ಒಟ್ಟಾದ ಮೇಲೆ ಏನು ಮಾಡ್ತಿದ್ದಾರೆ? ಹೋಗಲಿ, ಒಟ್ಟಾಯಿದ್ರು, ನಾವು ಸಂತೋಷಪಟ್ಟು ಆಯ್ತಪ್ಪ, ಒಂದು ಸರ್ಕಾರ ಆಯಿತು, ಜನರ ಕೆಲಸ ಮಾಡಲಿ, ಜನರ ಕಣ್ಣೀರನ್ನು ಒರೆಸಲಿ. ಆದರೆ ನಾನು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವಿಬ್ಬರು ಪರಸ್ಪರ ಮೈತ್ರಿ ಮಾಡ್ಕೊಂಡ್ರಲ್ಲ, ನೀವ್ಯಾಕೆ ಕಚ್ಚಾಡ್ತಾ ಇದ್ದೀರಾ? ನಮ್ಮ ಪಾತ್ರ ಏನೂ ಇಲ್ಲ. ನಾವೊಂದು ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತಿದ್ದೀವಿ. ಯಡಿಯೂರಪ್ಪನವರು ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಶುರು ಮಾಡಿದ್ದಾರೆ. ವಿಧಾನಸಭೆಯ ಒಳಗೆ ಕೂಡ ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂಥದ್ದು ಮಾಡ್ತಾರೆ. ಆದರೆ ನಾವು ಇವತ್ತು ಜನ ಹೇಳ್ತಿದ್ದಾರೆ, ಈ ಮೈತ್ರಿ ಸರ್ಕಾರ JDS ಮತ್ತು ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇರುವಂಥ ಪಾಪದ ಭಾರಕ್ಕೆ ಅವರೇ ಕುಸಿದು ಬೀಳ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ. ಓಕೆ, ಈಗಾಗಲೇ ಯಡಿಯೂರಪ್ಪನವರ ವಿಷಯಕ್ಕೆ ಬಂದರೆ ಪದೇ ಹೇಳ್ತಾ ಇರುವಂಥದ್ದು ಮೈತ್ರಿ ಸರ್ಕಾರ ಕೇವಲ ಸ್ವಲ್ಪ ದಿವಸಗಳ ಕಾಲ ಮಾತ್ರ ನಿಲ್ಲುತ್ತೆ, ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು. ಈ ಥರ ಪದೇ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಿದ್ದಾರೆ ಅನ್ನೋದು ಅಲ್ಲ. ಆ ರೀತಿ ಸರ್ಕಾರ ಇವತ್ತು ವರ್ತನೆ ಮಾಡ್ತಾ ಇದೆ. ಈ ಸರ್ಕಾರ ಸ್ಥಿರ ಆಗಿದೆ ಅನ್ನುವಂಥದ್ದು ನಮಗೆ ಅನ್ನಿಸ್ತಾ ಇಲ್ಲ. ಯಾರು ಕಾಂಗ್ರೆಸ್ಸಿನ ಶಾಸಕರ ಹತ್ರ ಇವತ್ತು ಹೇಳಿಸ್ತಾ ಇದ್ದಾರೆ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ? ಯಾರು ಹೇಳಿದ್ದು? BJP ಅವರು ಹೇಳಿದ್ದಲ್ಲ, ಕಾಂಗ್ರೆಸ್ ಇದ್ದೇ ಶಾಸಕರು. ಯಾರು ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಿದ್ದಾರೆ, ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಕೈ ಎತ್ತಿದ್ದಾರೆ, ಅವರೇ ಇವತ್ತು ಹೇಳ್ತಿದ್ದಾರೆ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತೇಳಿ. BJP ಅವರು ನಾವು ಸುಮ್ಮನೆ ಇದ್ದೀವಿ. ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ಆಯಾ ಭಾಗದಲ್ಲಿ ಸರ್ಕಾರದ ತಪ್ಪನ್ನು ಎತ್ತಿ ತೋರಿಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಹೋರಾಟ ಮಾಡೋದು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಹೋಗಿ ನಮ್ಮ ಕುಮಾರಸ್ವಾಮಿಗಳಿಗೆ ಡಿಮಾಂಡ್ ಇಡ್ತಾ ಇದ್ದಾರೆ, ರೇವಣ್ಣ ಅವರಿಗೆ ಡಿಮಾಂಡ್ ಇಡ್ತಾರೆ, ಮಂತ್ರಿಗಳ ಹತ್ರ ಹೋಗ್ತಿದ್ದಾರೆ ನಮ್ಮ ಕೆಲಸ ಮಾಡಿಕೊಡಿ ಅಂತ. ಒಬ್ಬರು ಕೂಡ ಕೆಲಸ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಈ ಸರ್ಕಾರವನ್ನು ಬೀಳಿಸುವ ಹಂತಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಈ ರೀತಿಯ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಕಚ್ಚಾಟ ಯಾವ ರೀತಿ ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಹಾಗಿದ್ರೆ? ನಾವು ಅವರ ಕಚ್ಚಾಟಕ್ಕೆ ಲಾಭ ಆಗುತ್ತೆ ಅಂತ ನಾವು ಕೂತಿಲ್ಲ.
ನಮ್ಮದು ಲೋಕಸಭೆಯ ಚುನಾವಣೆಯನ್ನು ಎದುರಿಸಬೇಕು. ಅದಕ್ಕಾಗಿ ಪಕ್ಷವನ್ನು ಬಲಪಡಿಸಬೇಕು, ಸಂಘಟನಾತ್ಮಕವಾಗಿ ಬೂತ್ ಮಟ್ಟದಲ್ಲಿ ಬಲ ಮಾಡಬೇಕು. ಇವತ್ತು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಚುನಾವಣೆ ರಾಜ್ಯದಾದ್ಯಂತ ನಡೀತಾ ಇದೆ. ಉಡುಪಿಯಲ್ಲಿ ಕೂಡ 4 ಕಡೆ ನಡೀತಾ ಇದೆ. ಅದಕ್ಕಾಗಿ ಅದನ್ನು ನಾವು ಗೆದ್ದು ತೋರಿಸಬೇಕು. ಹೆಚ್ಚು ನಗರಸಭೆಗಳನ್ನು, ಪುರಸಭೆಗಳನ್ನು, ಪಟ್ಟಣ ಪಂಚಾಯತಿಯನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು. ಇದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಲೋಕಸಭಾ ಚುನಾವಣೆಗೆ ನಾವು ತಯಾರಿ ನಡೆಸ್ತಾ ಇದ್ವಿ. ಅವ್ರು ಏನು ಮಾಡ್ತಿದ್ದಾರೆ ನಾವು ಅದನ್ನು ಗಣನೆಗೆ ತಗೊಂಡಿಲ್ಲ. ನಾವು ಒಟ್ಟಾಗ್ತೀವಿ ಲೋಕಸಭೆಯಲ್ಲಿ ಅಂತಾರೆ, ನಾವು ಒಟ್ಟಾಗಲ್ಲ ಅಂತಿದ್ದಾರೆ. ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ದೋಸ್ತಿ ಮಾಡ್ತಾರೆ, ಉಡುಪಿನಲ್ಲಿ ಅಥವಾ ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ರಾಯಚೂರಲ್ಲಿ ಕಚ್ಚಾಟ ಮಾಡ್ತಾರೆ. ಇವತ್ತು ಪುರಸಭೆ, ನಗರಸಭೆಯಲ್ಲಿ ಹೊಂದಾಣಿಕೆ ಇಲ್ಲ. JDS ಬೇರೆ ನಿಂತಿದೆ, ಕಾಂಗ್ರೆಸ್ ಬೇರೆ ನಿಂತಿದೆ. ಅಂದರೆ ನಿಮ್ಮ ಹೊಂದಾಣಿಕೆ ವಿಧಾನಸಭೆಯಲ್ಲಿ ದುಡ್ಡು ಮಾಡೋದಕ್ಕಾಗಿ, ಖಾತೆ ಹಂಚಿಕೆ ಮಾಡೋದಕ್ಕಾಗಿ, ಒಳ್ಳೆ ಖಾತೆ ಯಾರಿಗೆ ಬೇಕು ಅನ್ನೋದಕ್ಕಾಗಿ ಹೊಂದಾಣಿಕೆ. ಇಲ್ಲಿ ಕಾರ್ಯಕರ್ತರ ಮಧ್ಯೆ ನೀವು ಹೊಡೆದಾಟಕ್ಕೆ ಬಿಟ್ಟಿದ್ದೀರಿ. ಓಕೆ, ಈಗ ಕೊನೆಯ ಗಳಿಗೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತೆ JDS ಒಟ್ಟಿಗೆ ಈಗ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ನಡೀತಾ ಇದೆ. ಒಟ್ಟಾದ್ರೆ ಇದರಿಂದ ಬಿಜೆಪಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ? ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅವರ ಕಚ್ಚಾಟವನ್ನು ದಿನ ಜನ ನೋಡ್ತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆದೇ ತಗೊಳ್ಳಿ, ಉಡುಪಿ ನಗರಸಭೆಯನ್ನು ನಾವು ಗೆಲ್ತೀವಿ, ಕಾರ್ಕಳ ಪುರಸಭೆಯನ್ನು ನಾವು ಗೆಲ್ತೀವಿ, ಕುಂದಾಪುರ ಪುರಸಭೆಯನ್ನು ಗೆಲ್ತೀವಿ, ಸಾಲಿಗ್ರಾಮ ಪಟ್ಟಣ ಪಂಚಾಯತನ್ನು ಗೆಲ್ತೀವಿ. 5ಕ್ಕೆ 5 ಶಾಸಕರನ್ನು ನಾವು ಗೆದ್ದಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯದ ಜನ ಕೇವಲ 3 ತಿಂಗಳಲ್ಲಿ ಈ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ, ನೊಂದಿದ್ದಾರೆ. ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಬರೀ ಅವರವರೇ ಕಚ್ಚಾಡ್ತಿದ್ದಾರೆ ಅನ್ನುವಂಥದ್ದನ್ನು ರಾಜ್ಯಕ್ಕೆ ಜನ ಸಂದೇಶ ಕೊಡ್ತಾರೆ. ಮುಖ್ಯಮಂತ್ರಿಗಳ ಕೆಲಸ ಏನು ಹೇಳಿ? ಪ್ರತಿನಿತ್ಯ ಎದ್ರೆ ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ ಫೋನ್ ಮಾಡೋದು, ಅಪ್ಪ ನಾನು ನಿನ್ನ ಜೊತೆ ಇದ್ದೀನಿ, ನೀನು ನನ್ನ ಜೊತೆ ಇರು ಅನ್ನುವಂಥದ್ದು ಮಾತಾಡಿದ್ದೀನಿ. ಬಿಟ್ಟರು ಇನ್ನು ಯಾವ ಕೆಲಸನೂ ಮಾಡ್ತಾ ಇಲ್ಲ ಅವರು. ಓಕೆ, ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆ ಇನ್ನು ಕೆಲವೇ ದಿನ ಇರೋದು, ಎಲೆಕ್ಷನ್ ಕೂಡ ಚುರುಕಿನಿಂದ ನಡೀತಾ ಇದೆ. ಬಿಜೆಪಿ ಯಾವ ಥರ ಪ್ರಿಪೇರ್ ಆಗ್ತಿದೆ? ಖಂಡಿತ ನಿಮ್ಮಲ್ಲಿ ಭರವಸೆ ಇದೆಯಾ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು? ಖಂಡಿತವಾಗಿ ಉಡುಪಿ ಜಿಲ್ಲೆಯ ಈ ಭಾಗದ, ಕರಾವಳಿ ಭಾಗದ ಎಲ್ಲ ನಗರಸಭೆ, ಪುರಸಭೆಗಳನ್ನು ನಾವು ಗೆಲ್ತೀವಿ. ಹಾಗೆಯೇ ಇವತ್ತು ಭಾರತೀಯ ಜನತಾ ಪಾರ್ಟಿಗೂ ಒಂದು ಮಾತಿದೆ. ನಗರದಲ್ಲಿ ಮೊದಲಿಂದ ಉಡುಪಿಯ ನಗರಸಭೆಯನ್ನು ಯಾವತ್ತು ಗೆದ್ದಿದ್ವಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕೂಡ ಉಡುಪಿಯನ್ನು ನಾವು ಗೆದ್ದಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ದೇಶದಾದ್ಯಂತ ಹೇಳ್ತಿದ್ರು, ಅಲ್ಲೊಂದು ಉಡುಪಿಯಲ್ಲಿ ನಮ್ಮದೊಂದು ನಗರಸಭೆ ಇದೆ ಅಂಥೇಳಿ. ಅಂದರೆ ನಾವು ಎಲ್ಲೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇದ್ವಿ. ಈಗ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ 104 ಜನ ಶಾಸಕರು ಕೂಡ ನಮ್ಮ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಗೆಲ್ಲಿಸೋದಕ್ಕೆ ವಿಶೇಷ ಪರಿಶ್ರಮ ಹಾಕ್ತಿದ್ದಾರೆ. ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ದುಡಿತಾ ಇದ್ದೀವಿ. ಓಕೆ, ಈಗ ಶೋಭಾ ಕರಂದ್ಲಾಜೆ ಅವರ ಪ್ರಕಾರ ಲೋಕಸಭಾ ಚುನಾವಣೆಯ ತನಕ ಈ ಮೈತ್ರಿ ಸರ್ಕಾರ ನಿಲ್ಲಲ್ವಾ, ಹೇಗೆ ಅಂತ? ಆ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ನಮಗಂತೂ ಗೊತ್ತಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಕೂತು ನಮ್ಮ ವಿರೋಧ ಪಕ್ಷದ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕನ್ನುವಂಥದ್ದನ್ನು ಮಾಡ್ತಿದ್ವಿ. ಜನರ ಭಾವನೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅವರು ಕೇಳಿಸ್ಕೊಳ್ಳೋದಾಗ ಹೋರಾಟ ಮಾಡುವ ಮೂಲಕ, ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ತಿಳಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಆದರೆ ನನಗೆ ಅನಿಸುತ್ತೆ ಇವತ್ತು ಕಾಂಗ್ರೆಸ್ಸಿನ ಒಳಗಿನಿರುವಂಥ ಕಚ್ಚಾಟ ಮತ್ತು JDS ಮತ್ತು ಕಾಂಗ್ರೆಸ್ಗೆ ಇರುವಂಥ ಕಚ್ಚಾಟ, ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯವ್ರಿಗಿಂತ ಕಚ್ಚಾಟ, JDSನ ನಾಯಕರು ಕಾಂಗ್ರೆಸ್ಸಿನ ನಾಯಕರಿಗಿರುವಂಥ ಕಚ್ಚಾಟ. ಆವಾಗಲೇ ನಾನು ಹೇಳಿದೆ, ಅವರು ಮಾಡ್ತಾ ಇರುವಂಥ ಈ ಎಲ್ಲ ಅನಾಹುತಕ್ಕೆ, ಅವರ ಭಾರಕ್ಕೆ ಅವರೇ ಕುಸಿತಾರೆ ಅನ್ನುವಂಥ ಭಾವನೆ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದೆಡೆ ಕೇಳಿ ಬರ್ತಾ ಇದೆ, ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿಯ ಕೆಲವು ಶಾಸಕರು ಕೈ ಜೋಡಿಸ್ತಿದ್ದಾರೆ, ಮಾತುಕತೆ ನಡೀತಾ ಇದೆ. ಇದು ಎಷ್ಟರ ಪ್ರಕಾರ ಸತ್ಯ? ಅದು ಕಾಂಗ್ರೆಸ್ಸಿನ ಭ್ರಮೆ. ಅನವಶ್ಯಕವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಮ್ಮ 104 ಜನ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ, ಗಟ್ಟಿಯಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಯಾಕೆಂದರೆ ಇವತ್ತಿರುವಂಥ ಸರ್ಕಾರದಿಂದ ಯಾವುದೋ ಒಂದು ಲಾಭ ಆಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಯಾವ MLAನೂ ಇಲ್ಲ. BJPಯವರು ಬಿಡಿ, ಕಾಂಗ್ರೆಸ್ಸಿನ MLAನ ಸರಿಯಾಗಿ ಗಟ್ಟಿಯಾಗಿ ನೆಟ್ಟಿಗೆ ಇಟ್ಕೊಳ್ಳೋಕ್ಕೆ ಅವ್ರಿಗೆ ಹೇಳಿ, JDSನ ಶಾಸಕರನ್ನು ನೆಟ್ಟಿಗೆ ಇಟ್ಕೊಳ್ಳೋಕ್ಕೆ ಹೇಳಿ. ಆ ಪರಿಸ್ಥಿತಿ ಯಾವುದೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿದ್ವಿ. ನಮ್ಮ 104 ಜನ ಶಾಸಕರು ಕೂಡ ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಇನ್ನೊಂದು ಹೇಳೋದಾದ್ರೆ, ಪ್ರತಿ ಸಲ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ಹಿಂದುತ್ವ ನಾಯಕರನ್ನ ಕೊಲೆ ಮಾಡ್ತಿದ್ದಾರೆ, ಎಲ್ಲ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ. ಹಿಂದುತ್ವವನ್ನ ಇಟ್ಕೊಂಡು ಒಂದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಲೋಕಸಭಾ ಎಲೆಕ್ಷನ್ಗೆ ಇದು ಎಫೆಕ್ಟ್ ಬೀಳಲ್ವಾ ಅಂತ? ಹಿಂದುತ್ವ, ಯಾಕಂದ್ರೆ ಭಾರತ ಅನ್ನೋದು ಒಂದು ಜಾತ್ಯತೀತ. ಹಿಂದುತ್ವ ನಮ್ಮ ವಿಚಾರ. ಯಾವಾಗ ಹಿಂದೂ ನಾಯಕರ ಹತ್ಯೆ ಆಗುತ್ತೆ, ಕೊಲೆ ಆಗುತ್ತೆ, ಅದಕ್ಕೆ ನಾವು ವಿರೋಧ ಮಾಡೇ ಮಾಡ್ತೀವಿ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಪ್ರೊಟೆಕ್ಷನ್ ಕೊಡ್ತಾ ಇರುವವರು, ರಕ್ಷಣೆ ಕೊಡ್ತಾ ಇರುವವರು ಯಾರು? ಅವತ್ತು ಸಿದ್ದರಾಮಯ್ಯನವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಮಾವೇಶಗಳನ್ನು ಬೆಂಗಳೂರು ಮತ್ತು ಮಂಗಳೂರಿನಂಥ ಸೂಕ್ಷ್ಮ ಪ್ರದೇಶದಲ್ಲಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರ ಜೊತೆ ಕೂತು ಕೃಷ್ಣದಲ್ಲಿ ಮಾತಾಡಿದರು. ಯಾವ
ಫೆನೆಟಿಕ್ ಸಂಘಟನೆ ಇದೆ, ಮತಾಂಧ ಸಂಘಟನೆಗಳಿದ್ದಾವೆ. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD, SDPI ಕೇರಳದಲ್ಲಿತ್ತು, ಅದು ಕರ್ನಾಟಕಕ್ಕೆ ಬಂದಿದೆ. ಇಲ್ಲಿ ಅವರು ಕೇರಳದ ರೀತಿಯ ಕೊಲೆ ರಾಜಕಾರಣವನ್ನು ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ನಾವು ವಿರೋಧ ಮಾಡಿದ್ವಿ. ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವುದು ನಮ್ಮ ಜವಾಬ್ದಾರಿ ಇದೆ. ಒಂದು ಸರ್ಕಾರವಾಗಿ ಅಪರಾಧಿಗಳನ್ನು ಬಂಧಿಸಬೇಕಿತ್ತು, ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕಿತ್ತು, ಅಪರಾಧಿಗಳಿಗೆ ಭಯ ಇರಬೇಕಾಗಿತ್ತು. ಇವತ್ತು ಕರ್ನಾಟಕದಲ್ಲಿ ಅಪರಾಧಿಗಳಿಗೆ ಭಯ ಇಲ್ಲಿದೆ. ಕಳೆದ 5 ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಪರಾಧಿಗಳಿಗೆ ಭಯ ಇದೆ ಅನ್ನುವಂಥದ್ದು. ಅತ್ಯಾಚಾರಿಗಳಿಗೆ ಭಯ ಇಲ್ಲ, ಕಳ್ಳರಿಗೆ ಇಲ್ಲಿ ಭಯ ಇಲ್ಲ, ಗುಂಡಗಳಿಗೆ ಭಯ ಇಲ್ಲ, ಕೊಲೆ ಮಾಡಿ ಓಡೋಗೋರಿಗೆ ಇಲ್ಲಿ ಭಯ ಇಲ್ಲ. ಸರ್ಕಾರನೇ ನಮ್ಮ ರಕ್ಷಣೆಗಿದೆ ಅನ್ನುವಂಥ ಮಾತು ಇವತ್ತು ಆ ವಲಯದಲ್ಲಿ, ಆ ಗುಂಡಗಳ ಮಧ್ಯದಲ್ಲಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮಧ್ಯೆ ನಾವು ಗಟ್ಟಿಯಾಗಿ ನಿಂತು ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡುವಂಥ, ಅವರಿಗೆ ತೊಂದರೆ ಆದಾಗ ಅದಕ್ಕೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದೀವಿ. ಓಕೆ ಮೇಡಮ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. VIP ಲಾಂಚ್ ಮುಂದುವರಿಯುತ್ತೆ ಒಂದು ಬ್ರೇಕ್ ಬಳಿಕ. VIP ಲಾಂಚ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ. ಈಗಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಮೈತ್ರಿ ಸರ್ಕಾರ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ. ಹಾಗಿದ್ರೆ BJP ಇದರ ಒಂದು ಫಲವನ್ನ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಪಡೆಯುತ್ತೆ, ಅದಕ್ಕೆ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ ಅಂತ? ಇವತ್ತು ಲೋಕಸಭಾ ಚುನಾವಣೆ ಅಂದ ತಕ್ಷಣ ನಮಗೆ ಮೋದಿ ನೆನಪಾಗ್ತಾರೆ. ಕಳೆದ 4 ವರ್ಷದ ಅವಧಿಯಲ್ಲಿ ಮೋದಿ ಮಾಡಿದಂಥ ಕೆಲಸ, ನಾವು 3 ವಿಚಾರಗಳನ್ನು ಜನರ ಮಧ್ಯೆ ಚುನಾವಣೆ ಸಂದರ್ಭದಲ್ಲಿ ಇಟ್ಟಿದ್ವಿ. ಉಡುಪಿಗೆ ಭಾಷಣಕ್ಕೆ ಬಂದಾಗ ಕೂಡ ಮೋದಿ ಇದನ್ನೇ ಹೇಳಿದರು. ಒಂದು, ಈ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತೀನಿ ನಾನು. ಎರಡನೇದು, ಈ ದೇಶಕ್ಕೆ ಇವತ್ತು ವಿದೇಶದಲ್ಲಿ ಗೌರವ ಇಲ್ಲ. ನಮ್ಮ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದರೆ ಎದ್ದು ನಿಂತು ಗೌರವ ಕೊಡಲ್ಲ. ವಿದೇಶದಲ್ಲಿ ಭಾರತಕ್ಕೆ ಗೌರವದ ಜಾಗ ತಂದು ಕೊಡ್ತೀನಿ. ಮೂರನೇದು, ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ. ನಾಲ್ಕನೇದು, ಈ ದೇಶದ ನಿಜವಾದ ರಕ್ಷಕ ನಮ್ಮ ಸೈನ್ಯ. ನಮ್ಮ ಸೈನ್ಯಕ್ಕೆ ಗೌರವ ಕೊಡ್ತೀನಿ, ಗಡಿಗಳ ರಕ್ಷಣೆ ಮಾಡ್ತೀನಿ, ನಮ್ಮ ಸೈನ್ಯವನ್ನು ಬಲಪಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಕಳೆದ 4 ವರ್ಷದಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ. ಇವತ್ತು ಭಾರತದ ಪ್ರಧಾನಿ ವಿದೇಶಕ್ಕೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ಕೆಂಪು ಹಾಸಿನ ಸ್ವಾಗತ ಸಿಗ್ತಾ ಇದೆ. ಅಮೇರಿಕಾದಲ್ಲಿ ಯಾವ ಮೋದಿಗೆ ಅಮೇರಿಕ ಬರಬಾರ್ದು ಅಂಥೇಳಿ ವೀಸಾ ಕೊಟ್ಟಿಲ್ವೋ, ಅದೇ ಮೋದಿ 4 ಬಾರಿ ಅಮೇರಿಕಕ್ಕೆ ಹೋಗಿದ್ದಾರೆ. 1 ಬಾರಿ ಅವರ ಲೋಕಸಭೆಯಲ್ಲಿ ನಿಂತು ಮಾತಾಡಿದ್ದಾರೆ. 20 ಬಾರಿ ಎದ್ದು ನಿಂತು ಅಲ್ಲಿಯ ಲೋಕಸಭಾ ಸದಸ್ಯರು ಇವರಿಗೆ ಕರತಾಡನವನ್ನು ಕೊಟ್ಟು ಗೌರವವನ್ನು ಸೂಚಿಸಿದ್ದಾರೆ. ಆ ರೀತಿಯ ಒಂದು ಗೌರವ ಇವತ್ತು ಭಾರತಕ್ಕೆ ಸಿಗ್ತಾ ಇದೆ. ಇದು ನರೇಂದ್ರ ಮೋದಿಗೆ ಸಿಗ್ತಾ ಇರುವ ಗೌರವ ಅಲ್ಲ, ಭಾರತಕ್ಕೆ ಸಿಗ್ತಾ ಇರುವಂಥ ಗೌರವ. ದೇಶದ ಸೈನ್ಯವನ್ನು ಸ್ವಾವಲಂಬಿ ಮಾಡೋದಕ್ಕೆ ಎಷ್ಟು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದ ಮೂಲಕ ಸ್ವಾವಲಂಬಿ ಸೈನ್ಯವನ್ನು ಮಾಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸ್ವಾವಲಂಬಿ ಸಶಸ್ತ್ರಗಳನ್ನು ಕೊಡುವಂಥ ದೃಷ್ಟಿಯಿಂದ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. 1 ರ್ಯಾಂಕ್ 1 ಪೆನ್ಷನನ್ನು ಕೊಡೋದ್ರ ಮೂಲಕ ಅವರ 30-40 ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಇವತ್ತು ದೇಶದಲ್ಲಿ ಡೆಲ್ಲಿಯಲ್ಲಿರುವಂಥ ಮೋದಿಯವರು ಲೋಕಸಭೆಯಲ್ಲಿ ಕೂತು ನಮ್ಮ ಹಳ್ಳಿಯಲ್ಲಿರುವಂಥ ತಾಯಿ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಅವಳು ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾಳೆ, ಸೌದೆಯಲ್ಲಿ ಮಾಡ್ತಿದ್ದಾಳೆ, ಭರಣಿಯಲ್ಲಿ ಮಾಡ್ತಿದ್ದಾಳೆ, ಕಲ್ಲಿದ್ದಲ್ಲೇ ಅಡುಗೆ ಮಾಡ್ತಿದ್ದಾಳೆ. ಅದಕ್ಕಾಗಿ ಉಜ್ವಲ ಮೂಲಕ ಗ್ಯಾಸ್ ಕೊಡುವಂಥದ್ದು, ನಮ್ಮೂರಿನ ಊರು ಸ್ವಚ್ಛ ಇರಬೇಕನ್ನುವಂಥ ಕಾರಣಕ್ಕಾಗಿ ಶೌಚಾಲಯದ ನಿರ್ಮಾಣ, ಈ ಮುದ್ರಾ ಬ್ಯಾಂಕಿನ ಅಡಿಯಲ್ಲಿ ಲೋನ್, ಈ ರೀತಿ ನಾನು 100 ಪ್ರೋಗ್ರಾಮ್ಗಳ ಬಗ್ಗೆ ಹೇಳ್ಬೋದು. ಅಂಥ ಮೋದಿಗೆ ಇವತ್ತು ಕಾಂಪಿಟೇಟರ್ ಇಲ್ಲ. ಯಾರು ಕಾಂಪಿಟೇಟರ್ ಮೋದಿದು? ಲೋಕಸಭಾ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಧಾನಿ ಆಗಬೇಕು ಅಂತ ಹೇಳಿ ಆಸೆ ರಾಹುಲ್ ಗಾಂಧಿಗೆ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಮೋದಿಗೆ ಕಾಂಪಿಟೇಟರ? ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಧಾನಿ ಆದರೆ ಈ ದೇಶ ಹೇಗಿರ್ಬೋದು ಅಂಥೇಳಿ ಯಾವ ರೀತಿಯ ಅನಾಹುತವನ್ನು ದೇಶದ ಒಳಗೆ ಮತ್ತು ಹೊರದೇಶದಲ್ಲಿ ಅವರು ಮಾತಾಡುವಾಗ ಸೃಷ್ಟಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾಯಾವತಿ ಕಾಂಪಿಟೇಟರ್ ಆಗೋಕ್ಕೆ, ಸ್ಪರ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಥವಾ ಮಮತಾ ಬ್ಯಾನರ್ಜಿ ಈ ದೇಶದಲ್ಲಿ ಮೋದಿಗೆ ಸ್ಪರ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಲೋಕಸಭಾ ಚುನಾವಣೆಯ ತಯಾರಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ದೇಶದ ಜನ ಬಯಸ್ತಿದ್ದಾರೆ ಮತ್ತೊಂದು ಸಾರಿ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಹೇಳಿ. ಆ ರೀತಿಯ ವಾತಾವರಣ ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ವಿದೇಶ ಪ್ರಯಾಣಕ್ಕೆ ಹೋಗುವಾಗ ಮುಖಭಂಗಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಅವರು ಅಪ್ರಬುದ್ಧ ರಾಜಕಾರಣಿ, ಪ್ರಬುದ್ಧತೆ ಇಲ್ಲ ಅವರಿಗೆ. ಮಾಹಿತಿಯನ್ನು ಸಂಗ್ರಹ ಮಾಡಲ್ಲ, ಸರಿಯಾಗಿ ಅಧ್ಯಯನ ಮಾಡಲ್ಲ, ಗಂಭೀರವಾಗಿ ಈ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ದೇಶದ ನಿಜವಾದ ಸಮಸ್ಯೆ ಏನು,
ಅನ್ನುವಂಥದ್ದನ್ನು ತಿಳ್ಕೊಳ್ಳಲ್ಲ. ಇವತ್ತು ಸಮಸ್ಯೆ ಇರೋದು ದೇಶದಲ್ಲಿ ಅಥವಾ ಯಾವುದೋ ಪಾರ್ಟಿಯಲ್ಲಿ ಅಲ್ಲ, ಸಮಸ್ಯೆ ಇರೋದು ಸ್ವಂತ ಅವರಲ್ಲಿ. ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಅದು ಅವರು ಹೇಳ್ಕೊತಿದ್ದಾರೆ, ಶತಮಾನಗಳ ಪಾರ್ಟಿ ನಮ್ಮದು ಅಂಥೇಳಿ. ಶತಮಾನಗಳ ಪಾರ್ಟಿಗೆ ರಾಹುಲ್ ಗಾಂಧಿ ಅಂತ ಅಧ್ಯಕ್ಷರನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಅಪಹಾಸ್ಯಕ್ಕೆ ಈಡಾಗ್ತಿದ್ದಾರೆ. ಓಕೆ, ಇನ್ನೊಂದು ವಿಷಯಕ್ಕೆ ಬರೋದಾದ್ರೆ, ಮೋದಿ ಕೊಡಗಿಗೆ 8 ಕೋಟಿ ಮಾತ್ರ ಘೋಷಣೆ ಮಾಡಿದ್ರು. ಯಾಕಂದ್ರೆ ಬಿಜೆಪಿಯೇ ಬೆಲ್ಟ್ ಇರುವಂತದ್ದೇ ಕೊಡಗಿನಲ್ಲಿ. ಸಾಕಷ್ಟು ಕೊಡಗಿನ ಜನರು ಬಿಜೆಪಿಯ ನಾಯಕರನ್ನ ನಂಬ್ಕೊಂಡಿದ್ದಾರೆ. ಸೊ ಯಾವ ರೀತಿ ಪರಿಹಾರಕ್ಕೆ ಮುಂದಾಗ್ತೀರಿ ಅಂತಾಗಿದ್ರೆ? ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಕೊಡಗಿನ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಒಂದು ಅವರಿಗೆ ತಾತ್ಕಾಲಿಕವಾದಂಥ ಮನೆಗಳ ನಿರ್ಮಾಣ ಆಗಬೇಕು ಮತ್ತು ಶಾಶ್ವತವಾದ ಮನೆ ನಿರ್ಮಾಣ ಆಗಬೇಕು. ಇವತ್ತು ಎಲ್ಲ ಸ್ಕೂಲಲ್ಲಿದ್ದಾರೆ, ಸಮುದಾಯ ಭವನದಲ್ಲಿದ್ದಾರೆ. ಬಹಳ ದಿನ ಸ್ಕೂಲಲ್ಲಿ ಸಮುದಾಯ ಭವನದಲ್ಲಿ ಇಡೀ ಸಂಸಾರವನ್ನು ಇಡೋಕ್ಕೆ ಕಷ್ಟ ಇದೆ. ಅದಕ್ಕಾಗಿ ತಾತ್ಕಾಲಿಕವಾದಂಥ ಶೆಲ್ಟರ್ ಆಗಬೇಕು ಮತ್ತು ಶಾಶ್ವತವಾದಂಥ ಶೆಲ್ಟರ್ ಆಗಬೇಕು. ಇವತ್ತು ತಾತ್ಕಾಲಿಕವಾದಂಥ ಶೆಲ್ಟರ್ ನಿರ್ಮಾಣಕ್ಕಾಗಿ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಾಗಿ ಸೆಂಟ್ರಲ್ ಗೌರ್ಮೆಂಟು ಸ್ವಲ್ಪ ಪ್ರಮಾಣದ ಹಣವನ್ನು ಕೊಡ್ಬೋದು. NDRF ಮತ್ತು SDRF ಅಲ್ಲಿ ಹೆಚ್ಚಿನ ದುಡ್ಡು ಬರುವಂಥ ದಿನದಲ್ಲಿ ಸಿಗುತ್ತೆ. ಶಾಶ್ವತವಾದಂಥ ಮನೆ ನಿರ್ಮಾಣದ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಮನೆ DC ಗೆ ನಾನು ಮತ್ತು ಯಡಿಯೂರಪ್ಪನವರು ಹೋಗಿ ಭೇಟಿ ಮಾಡಿದಾಗ ಹೇಳಿದ್ದೀವಿ, ಎಷ್ಟು ಮನೆಗಳ ನಾಶ ಆಗಿದೆ, ಎಷ್ಟು ಅವರ ಜಾನುವಾರು ನಾಶ ಆಗಿದೆ, ಎಷ್ಟು ಪ್ರಾಣಹಾನಿಯಾಗಿದೆ. ಇದು ಯಥಾವತ್ತದಂಥ ವರದಿಯನ್ನು, ಎಷ್ಟು ತೋಟ ನಾಶ ಆಗಿದೆ, ಈ ಯಥಾವತ್ತವಾದಂಥ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಾವು ಕೂಡ ಜೊತೆಯಲ್ಲೇ ಬಂದು ಕೇಂದ್ರ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ಬೋದು. ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಲ್ಲರಿಗೂ ಮನೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಎಲ್ಲಿ ನಿಮ್ಮದು ಸೈಟ್, ಎಲ್ಲಿ ಮನೆ ಕಟ್ಟಬೇಕು, ಏನು ಪ್ಲ್ಯಾನು ಅಂತೇಳಿ ರಾಜ್ಯ ಸರ್ಕಾರ ಕೊಟ್ಟರೆ ಅಷ್ಟಕ್ಕೆ ಕೂಡ ಪೂರಕವಾಗಿ ಸ್ಪಂದನೆ ಮಾಡೋಕ್ಕೆ ನಾವು ಡೆಲ್ಲಿಯಲ್ಲಿ ಮಾತಾಡ್ತೀವಿ, ಪ್ರಧಾನಮಂತ್ರಿ ಅವರಿಗೆ ಮಾತಾಡ್ತೀವಿ. ಮೊನ್ನೆ ರಕ್ಷಣಾ ಸಚಿವರು ಕೂಡ ಬಂದು ನೋಡಿ ಅಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ಪಂದಿಸುವಂಥದ್ದನ್ನು ನಾವು ಮಾಡ್ತೀವಿ. ಇನ್ನೊಂದೆಡೆ ಈಗಾಗಲೇ ಇಂತಹ ಸಂತ್ರಸ್ತರಿಗೆ ಕೇರಳದಲ್ಲಾಗಿರ್ಬೋದು, ಕೊಡಗಿನಲ್ಲಿ ಆದಂತಹ ಪ್ರಳಯಕ್ಕೆ ಈಗಾಗಲೇ ಹೊರ ದೇಶಗಳಿಂದ ಕೂಡ ಒಂದು ಹಣದ ಹಸ್ತವನ್ನು ಚಾಚುತ್ತಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವರು, ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಿ ಆಗ್ತಾ ಇದೆ, ಬಿಡ್ತಾ ಇಲ್ಲ ಅನ್ನೋ ಮಾತು ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಇದು ಸುಳ್ಳು ವರದಿ. ಹಿಂದೆ ಸುನಾಮಿ ಬಂದ ನಂತರ ನಿಮಗೆಲ್ಲ ಗೊತ್ತಿದೆ, 2004ರಲ್ಲಿ ಸುನಾಮಿ ಬಂತು. ಸುನಾಮಿ ಬಂದ ಮೇಲೆ ಆವಾಗ ಪ್ರಧಾನಿಯಾಗಿದ್ದಂಥವರು ಮನಮೋಹನ್ ಸಿಂಗ್ ಅವರು ಯು ಪಿ ಎ ಸರ್ಕಾರನೇ ವಿದೇಶದಿಂದ ಈ ರೀತಿಯ ನ್ಯಾಚುರಲ್ ಕೆಲಾಮಿಟಿಗೆ, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಹಾಯ ಹಸ್ತ ನೀಡುವುದನ್ನು ಬ್ಯಾನ್ ಮಾಡಿದ್ದಾರೆ. ಅವರೇ ನಿಲ್ಲಿಸಿರುವಂಥದ್ದು. ಅದನ್ನು ಮೋದಿಯವರು ಫಾಲೋ ಮಾಡ್ತಿದ್ದಾರೆ. ಆಮೇಲೆ ಯಾವುದೇ ದೇಶ ಕೂಡ ಪರ್ಟಿಕ್ಯುಲರ್ ಆಗಿ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಯಾವುದೇ ದೇಶ ಮುಂದೆ ಬಂದಿಲ್ಲ. ಅದಕ್ಕಾಗಿ ಭಾರತವನ್ನು ರಕ್ಷಣೆ ಮಾಡಿಕೊಳ್ಳುವಂಥ, ಭಾರತ ಜನಕ್ಕೆ ಸಹಾಯ ಮಾಡುವಂಥ ಶಕ್ತಿ ಭಾರತಕ್ಕಿದೆ. ಅದಕ್ಕಾಗಿ UPA ಸರ್ಕಾರ ಇದರ ಹಣ ಮಿಸ್ಯೂಸ್ ಆಗ್ತಿದೆ. ಯಾವುದ್ಯಾವುದೋ ಜನ ಇದನ್ನು ಮತಾಂತರಕ್ಕೆ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ UPA ಸರ್ಕಾರನೇ ಅವತ್ತು ಈ ಹಣವನ್ನು ವಿದೇಶದಿಂದ ನೆರವು ಪಡೆಯುವುದನ್ನು ನಿಲ್ಲಿಸಿತ್ತು. ಅದನ್ನು ಪ್ರಧಾನಿಯವರು ಮುಂದುವರಿಸ್ತಿದ್ದಾರೆ. ಸುಳ್ಳು ಆರೋಪವನ್ನು, ಸುಳ್ಳು ಸುದ್ದಿಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಥವಾ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ಹಬ್ಬಿಸಲಾಗುತ್ತಾ ಇದೆ. ಓಕೆ, ಈಗಾಗಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಬಂದ್ರೆ ನ್ಯಾಷನಲ್ ಹೈವೇಸ್ಗಳು ಸರಿ ಇಲ್ಲ, ಈಗಾಗಲೇ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? UPA ಸರ್ಕಾರ ಮಾಡಿದ ಪಾಪದ ಫಲ ಇದು. ಕರಾವಳಿಯ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆ ಪ್ರಾಮಾಣಿಕವಾದಂಥ ಯೋಚನೆ ನಡೆದಿಲ್ಲ. ನನ್ನ ಬಂಧುಗಳಿದ್ದಾರೆ, ಅದಕ್ಕೆ ರಸ್ತೆಯನ್ನು ಹೀಗೆ ತಿರುಗಿಸಬೇಕು, ನನಗೆ ಬೇಕಾದವರಿದ್ದ ಪೆಟ್ರೋಲ್ ಬಂಕ್ ಇದೆ, ಅದಕ್ಕೆ ರಸ್ತೆಯನ್ನು ಹೀಗೆ ತಿರುಗಿಸಬೇಕು ಅಂತ ಅವತ್ತಿನ ಸರ್ಕಾರ, UPA ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು, ಅವತ್ತಿದ್ದಂಥ ಆಫೀಸರ್ ಯೋಚನೆ ಮಾಡಿದರು. ಯಾವುದೋ ನವಯುಗ ಕನ್ಸ್ಟ್ರಕ್ಷನ್ ಅನ್ನುವಂಥ ಒಂದು ಪಾಪರ್ ಕಂಪನಿಗೆ ನಮ್ಮ ಹೈವೇಯನ್ನು ಕೊಟ್ಟರು. ಇದರ ಪರಿಣಾಮ ಏನು? ರಸ್ತೆ 4 ವರ್ಷದ ಹಿಂದೆ ಆಗಬೇಕಾಗಿತ್ತು, ಇವತ್ತಿನ ತನಕ ಮುಗ್ದಿಲ್ಲ. ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ನಳಿನ್ ಕುಮಾರ್ ಹೋಗಿ ನಿತಿನ್ ಗಡ್ಕರಿ ಅವರಿಗೆ ಭೇಟಿ ಮಾಡ್ತಾ ಇದ್ದೀವಿ, ಕಂಪನಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಪಡುಬಿದ್ರಿ ಇನ್ನೂ ಬಾಕಿ ಇದೆ, ಕರಾವಳಿ ಭಾಗ ಇನ್ನೂ ಬಾಕಿ ಇದೆ. ಅವೈಜ್ಞಾನಿಕವಾದಂಥ ಒಂದು ಫ್ಲೈಓವರನ್ನು ಕುಂದಾಪುರದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವತ್ತು ಯಾರೋ ಪ್ಲ್ಯಾನ್ ಮಾಡಿದರು, ಯಾರು ಅಂತ ನಮಗೂ ಗೊತ್ತಿಲ್ಲ. ಅವತ್ತು ಯಾರು ಒತ್ತಡ ತಂದರು, ನಾನಂತ ಇರಲಿಲ್ಲ. ಇಂಥ ಒಂದು ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಮಾಡಿರುವ ಕಾರಣಕ್ಕಾಗಿ ಇವತ್ತು ಇವು ಸಮಸ್ಯೆ ಆಗ್ತಿದೆ. ನವಯುಗ ಕನ್ಸ್ಟ್ರಕ್ಷನ್ ಅವರು ಕೆಲಸ ಮಾಡಲ್ಲ ಅಂತ ನಿತಿನ್ ಗಡ್ಕರಿ ಅವರಿಗೆ ಹೇಳಿದ್ವಿ. ಅವರನ್ನು ಕರೆದು ನಿತಿನ್ ಗಡ್ಕರಿ ಅವರೇ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿದಾಗ ಹೇಳಿದರು, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಮಾಡಲ್ಲ ಅಂತ ಅವ್ರು ಕೈ ಚೆಲ್ಲಿದ್ರು. ಆವಾಗ ಸ್ವತಃ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರಿಗೆ ಹಣಕಾಸಿನ ನೆರವನ್ನು ಕೂಡ ಒದಗಿಸ್ಕೊಟ್ರು. ಯಾವುದೋ ಬ್ಯಾಂಕಿಗೆ ಮಾತಾಡಿ ಯಾರೋ ಮಾಡಿ ಒದಗಿಸ್ಕೊಟ್ರು. ಆದರೂ ಕೂಡ ಅವ್ರು ಕೆಲಸ ಮಾಡ್ತಿಲ್ಲ. ಅದಕ್ಕೆ ನನ್ನ ಆಗ್ರಹ ಇರುವಂಥದ್ದು, ಈ ರಸ್ತೆ ತಕ್ಷಣ ಆಗಬೇಕು.
ಆದರೆ ಈ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಈ ಕಂಪನಿಗೆ ಎಲ್ಲೂ ಕೂಡ ಇನ್ನು ಮುಂದೆ ನವಯುಗ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಎಲ್ಲೂ ಕೂಡ ದೇಶದಲ್ಲಿ ಕೆಲಸ ಕೊಡಬಾರ್ದು. ಬೇರೆ ಎಲ್ಲ ಕ್ಯಾನ್ಸಲ್ ಆಗಿದೆ, ನಮ್ಮ ಗ್ರಾಚಾರಕ್ಕೆ ಬರೀ ಕರಾವಳಿ ಮಾತ್ರ ಉಳ್ಕೊಂಡಿದೆ. ಆದರೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಕಂಪನಿಯವರಿಗೆ. ನಾನು ನಿನ್ನೆಲ್ಲ ಮೊನ್ನೆನೂ ಮೀಟಿಂಗ್ ಕರೆದಿದ್ದೆ, ಈ ಕೆಲಸವನ್ನು ಆದಷ್ಟು ಬೇಗನೆ ಪೂರೈಕೆ ಮಾಡಿ ಅಂತ ಹೇಳಿ. ಹಿಂದಿನ ಸರ್ಕಾರಗಳು ಮಾಡಿದಂಥ ಪಾಪಕ್ಕೆ ನಾವಿವತ್ತು ಉತ್ತರವನ್ನು ಹೇಳುವಂಥ ಸ್ಥಿತಿ ಬಂದಿದೆ. ಈಗಾಗಲೇ ಕಸ್ತೂರಿ ರಂಗನ್ ವರದಿ ಇದೆ, ಇದರಿಂದ ಸುಮಾರು 1550 ಹಳ್ಳಿಗಳು ನಾಶ ಆಗ್ತಾ ಇದೆ. ಈಗಾಗಲೇ 25ಕ್ಕೆ ಗಡುವು ಕೊಟ್ಟಿದ್ರು, ಅದನ್ನ ಈಗ ಮತ್ತೆ ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಸೊ ಈ ನಿಟ್ಟಿನಲ್ಲಿ ಕಸ್ತೂರಿ ರಂಗನ್ ವರದಿ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಿದೆ ಸರ್ಕಾರ? ಇಲ್ಲ, ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಸ್ಯಾಟಲೈಟ್ ಸರ್ವೆ ಮೇಲೆ ಅದು ವರದಿಯನ್ನು ಕೊಟ್ಟಿರುವಂಥದ್ದು. ಆದರೆ ಸ್ಯಾಟಲೈಟ್ ಸರ್ವೆಯಲ್ಲಿ ನಮ್ಮ ಕಾಫಿ ತೋಟ, ನಮ್ಮ ಅಡಿಕೆ ತೋಟ, ನಮ್ಮ ತೆಂಗಿನ ತೋಟ ಎಲ್ಲವೂ ಕೂಡ ಗ್ರೀನರಿ ಬಂದಿದೆ. ಇದು ಯಾವುದು ಕಾಫಿ ತೋಟ, ಯಾವುದು ರಬ್ಬರ್ ತೋಟ, ಯಾವುದು ಅಡಿಕೆ ತೋಟ ಅನ್ನುವಂಥದ್ದನ್ನು ಬೈಫರ್ಕೇಟ್ ಮಾಡಿ, ಇದು ಕಾಡು ಇದು ತೋಟ ಅನ್ನುವಂಥದ್ದನ್ನು ಬೈಫರ್ಕೇಟ್ ಮಾಡಿ ಕೊಡುವಂಥ, ಅದನ್ನು ವಿಂಗಡಣೆ ಮಾಡಿ ಕೊಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿತ್ತು. ಕೇರಳ ಸರ್ಕಾರ ಮಾಡಿಕೊಟ್ಟಿದೆ. ನಮ್ಮ ರಾಜ್ಯ ಸರ್ಕಾರ ಅವತ್ತಿದ್ದಂಥ ರಮಣತ್ರಯ್ಯವರು ಉಡಾಫೆಯಾಗಿ ಒಬ್ಬ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರಾಗಿ ಮಾತಾಡಿದರು. ಅವತ್ತು ಸಿದ್ದರಾಮಯ್ಯನವರ ಸರ್ಕಾರನೂ ಮಾಡಿಲ್ಲ. ಇವತ್ತಾದರೂ ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಮತ್ತೆ ನಿಮಗೆ ಅವಕಾಶ ಇದೆ ಇದನ್ನು ಬೈಫರ್ಕೇಟ್ ಮಾಡಿ ವಿಂಗಡಣೆ ಮಾಡಿ ಕೊಡೋಕ್ಕೆ. ನೀವಾದರೂ ಇದನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು, ನಮ್ಮ ರೈತರನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನಾವಂತೂ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದಿದ್ದೀವಿ. ಯಾಕೆಂದರೆ ಇದು ಗ್ರೀನ್ ಬೆಂಚಲ್ಲಿದೆ. ಸುಪ್ರೀಂ ಕೋರ್ಟ್ ಯಾವಾಗ ಏನು ಮಾಡುತ್ತೆ ಅಂತ ನಮಗೂ ಗೊತ್ತಿಲ್ಲ. ನಾವು ಇದನ್ನು ಮುಂದೂಡ್ತಾ ಇರ್ಬೋದು, ಆದರೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಸಿಗಬೇಕು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದು ತೋಟ ಯಾವುದು ಕಾಡು ಅನ್ನುವಂಥದ್ದನ್ನು ವಿಂಗಡಣೆ ಮಾಡಿಕೊಡುವಂಥ ಜವಾಬ್ದಾರಿಯನ್ನು ಹೊರಬೇಕು ಮತ್ತು ಕೊಡಬೇಕು ಅನ್ನುವಂಥ ಆಗ್ರಹ ನಮ್ದಿದೆ. ಇನ್ನೊಂದು ವಿಷಯ ಹೇಳೋದಾದ್ರೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಒಂದು ಮತವನ್ನ ಪಡೆದು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿತ್ತು. ಆದ್ರೆ ಉಳ್ಳಾಲ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಬಂದಿದೆ. ಇದರ ಬಗ್ಗೆ ಏನು ಹೇಳ್ತೀರಾ ಹಾಗಿದ್ರೆ ಅಂತ? ಇಲ್ಲ, ಉಳ್ಳಾಲ ಅಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದರೆ ಅಲ್ಪಸಂಖ್ಯಾತರು ಸ್ವಲ್ಪ ವಾರಗಣ್ಣಿನಿಂದ ನೋಡುವಂಥ ಅಥವಾ ಸಂಶಯವನ್ನು ಮಾಡುವಂಥ ಒಂದು ವಾತಾವರಣ ಇದೆ. ಅಲ್ಲಿ ಖಾದರ್ ಅವರು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಅಥವಾ ಹಿಂದೂಗಳ ವಿರುದ್ಧ ಪೂರ್ತಿ ಅಲ್ಪಸಂಖ್ಯಾತರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಖಾದರ್ ಅವರು ಕಳೆದ 2 ಬಾರಿಯಿಂದ ನಿರಂತರವಾಗಿ ಗೆಲ್ತಾ ಇದ್ದಾರೆ. ನಾವು ನಮ್ಮ ಪ್ರಯತ್ನವನ್ನು ಈ ಸಾರಿ ಮಾಡಿದ್ದೀವಿ. ಆದರೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಹಿಂದೂಗಳ ವಿರೋಧ ಮಾಡಿ ಇವತ್ತು ಗೆಲ್ಲಬೇಕು ಅನ್ನುವಂಥ ಷಡ್ಯಂತ್ರವನ್ನು ಖಾದರ್ ಅವರು ಮತ್ತು ಕಾಂಗ್ರೆಸ್ ಮಾಡಿದ ಪರಿಣಾಮ ನಾವು ಉಳ್ಳಾಲದಲ್ಲಿ ಗೆಲ್ಲಕ್ಕಾಗಲಿಲ್ಲ. ಓಕೆ, ಈಗಾಗಲೇ ಏನು ಒಂದೆಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ನಿಮ್ಮದು ಮೈನ್, ಈ ಕ್ಷೇತ್ರದಿಂದ ಸಂಸದೆಯಾದ ನಂತರ ನೀವು ಇಲ್ಲಿಗೆ ಬರ್ತಾ ಇಲ್ಲ, ಉಡುಪಿ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ? ಇಲ್ಲ, ಇದು ಯಾರು ನಮ್ಮ ವಿರೋಧಿಗಳು ವೈರಲ್ ಮಾಡ್ತಿದ್ದಾರೆ. ಆದರೆ ಒಬ್ಬ ಸಂಸದೆಯಾಗಿ ನಾನು ಈ ಕ್ಷೇತ್ರದ ಬಗ್ಗೆ ಏನೇನಕ್ಕೆ ಧ್ವನಿ ಎತ್ತಬೇಕಿತ್ತು. ಅದು ಕಸ್ತೂರಂಗನ ವರದಿ ಬಗ್ಗೆ ಇರ್ಬೋದು, ಇಲ್ಲಿರುವಂಥ ಬೇರೆ ಬೇರೆ ರಸ್ತೆಗಳನ್ನು ನ್ಯಾಷನಲ್ ಹೈವೇ ಮಾಡೋದರ ಬಗ್ಗೆ ಇರ್ಬೋದು, CRF ರೋಡನ್ನು ತರೋದ್ರ ಬಗ್ಗೆ ಇರ್ಬೋದು, ಉಡುಪಿಗೆ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸಿನ ಒಂದು ಕಾಲೇಜನ್ನು ತರೋದ್ರ ಬಗ್ಗೆ ಇರ್ಬೋದು, ರಾಮಕೃಷ್ಣ ಹೆಗಡೆ ಕೌಶಲ್ಯ ತರಬೇತಿ ಕಾಲೇಜನ್ನು ತರೋದ್ರ ಬಗ್ಗೆ ಇರ್ಬೋದು, ಕೌಶಲ್ಯ ತರಬೇತಿಯನ್ನು ಕೊಡೋದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದು ನಮ್ಮ ಮಣಿಪಾಲಕ್ಕೆ ಹೋಗುವಂಥ ದಾರಿಯಲ್ಲಿ ಮಾಡಿದ್ದ ಬಗ್ಗೆ ಇರ್ಬೋದು, ಮೊದಲ ಬಾರಿಗೆ ಕೇಂದ್ರೀಯ ವಿದ್ಯಾಲಯನ ನಮಗೆ ಉಡುಪಿ ಜಿಲ್ಲೆಗೆ ತಂದಿದ್ದಿರ್ಬೋದು. ಇಂಥ ಹಲವಾರು ಅದು GTBT ಉಳಿದಂಥ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಯಾವುದ್ಯಾವುದನ್ನು ಕೊಡ್ಬೋದು. ಅದು ರೈಲ್ವೆ ಸ್ಟೇಷನ್ನ ಅಪ್ಗ್ರೇಡೇಷನ್ ಇರ್ಬೋದು, ಎಲ್ಲವನ್ನು ಕೂಡ ನಮ್ಮ ಜಿಲ್ಲೆಗೆ ಯಾವುದು ಅಗತ್ಯ ಇದೆ, ಜನರ ಭಾವನೆ ಏನಿದೆ, ಜನರ ಕೂಗು ಏನಿದೆ, ಅದೆಲ್ಲವನ್ನು ಪ್ರತಿನಿಧಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಕೇಂದ್ರದಲ್ಲಿ ಮಾಡಿದ್ದೀನಿ. ನಾನು ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಪ್ರಧಾನ ಕಾರ್ಯದರ್ಶಿಯ ಜಾಗದಲ್ಲಿರುವ ಕಾರಣಕ್ಕಾಗಿ ಬರೋದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕೆಂದರೆ ನಾನು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ. ರಾಜ್ಯದಾದ್ಯಂತ ನಾವು ಪಕ್ಷವನ್ನು ಕಟ್ಟಬೇಕಾದಂಥ ಯಡಿಯೂರಪ್ಪನವ್ರ ಜೊತೆಯಾಗಿ ನಿಲ್ಲಬೇಕಾದಂಥ ಒಂದು ಜವಾಬ್ದಾರಿ ಕೂಡ ನನಗಿದೆ. ಅದಕ್ಕಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಕೇಂದ್ರದಿಂದ ಆಗಬೇಕಾದಂಥ ಯಾವುದೇ ಕೆಲಸಕ್ಕೆ ನಾವು ಅನ್ಯಾಯ ಮಾಡಿಲ್ಲ. ಮತ್ತು ಅತ್ಯಂತ ಹೆಚ್ಚು ಧ್ವನಿ ಎತ್ತಿದಂಥವಳು, ಅತ್ಯಂತ ಹೆಚ್ಚು ಪ್ರಶ್ನೆ ಕೇಳಿದಂಥವಳು ನಾನು ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿರೋಧಿಗಳಿಗೆ ಏನು ಬೇಕಾದ್ರೂ ಹಾಕ್ಬೋದು, ಆದರೆ ನನಗೆ ವಿಶ್ವಾಸ ಇದೆ, ನಾನು ಉಡುಪಿ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಿದ್ದೀನಿ, ನಾನು ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಿದ್ದೀನಿ ಅಂತ. ಓಕೆ, ಈಗಾಗಲೇ ಈ ಸಲದ ಒಂದು ಲೋಕಸಭಾ ಚುನಾವಣೆಗೆ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಸ್ತಾ ಇಲ್ಲ ಅಂತೆ, ಹೌದಾ? ಆರಂಭದಲ್ಲಿ ನನ್ನ ಮನಸ್ಸಲ್ಲಿ ಈ ರೀತಿಯ ಭಾವನೆ ಇತ್ತು, ಇದನ್ನು ನಾನು ವ್ಯಕ್ತನೂ ಮಾಡಿದ್ದೆ. ಆದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು, ಮುಖ್ಯವಾಗಿ ಯಡಿಯೂರಪ್ಪನವರು ಮತ್ತು ಅಮಿತ್ ಶಾ ಅವರು
ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಬೇಡಿ, ಪಕ್ಷ ತೀರ್ಮಾನ ಮಾಡುತ್ತೆ ನಿಮ್ಮನ್ನು ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಇದರ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ. ಓಕೆ, ಈಗಾಗಲೇ ಇಲ್ಲಿ ಇಷ್ಟು ತನಕ ಏನಂದ್ರೆ ರಾಜ್ಯದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀರಿ. ಒಂದು ವೇಳೆ ಅಧ್ಯಕ್ಷಕ್ಕೆ ಅವಕಾಶ ಸಿಕ್ಕರೆ? ಖಂಡಿತ ಇಲ್ಲ, ನಮ್ಮಿಂದ ತುಂಬ ಜನ ಹಿರಿಯರು ಇದ್ದಾರೆ. ಯಾರಿಗೆ ನಾನು ಒಬ್ಳು ಪ್ರಾಮಾಣಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡುವಂತಲ್ಲ, ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಅದಕ್ಕೆ ಸಮಯ ಹಾಕಿ, ಅದಕ್ಕೆ ಮನಸ್ಸು ಹಾಕಿ, ನನ್ನ ಪೂರ್ಣ ಸಮಯವನ್ನು ಅದಕ್ಕೆ ಕೊಡ್ತೀನಿ. ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಖುಷಿ ಇದೆ. ನಾನು ರಾಜ್ಯದಾದ್ಯಂತ ಓಡಾಟ ಮಾಡಿದ್ದೀನಿ. ಅದು ಪರಿವರ್ತನೆ ಯಾತ್ರೆಯ ಸಂಘಟನೆ ಇರ್ಬೋದು, ಉಳಿದಂಥ ಎಲ್ಲ ಸಂದರ್ಭದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಕಳೆದ 20 ವರ್ಷದಿಂದ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ. ಪಕ್ಷದ ಅಧ್ಯಕ್ಷರಾಗಲಿಕ್ಕೆ ಭಾಳ ದೊಡ್ಡ ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನಲ್ಲಿ ನಾನಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಹೇಳೋದಾದರೆ ಉತ್ತರ ಕನ್ನಡದ ಒಂದು ಹೈಕೋರ್ಟ್ ಉದ್ಘಾಟನಾ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಅದು ಯಾವ ರೀತಿ ಬಿಜೆಪಿಗೆ ಲಾಭ ಆಗುತ್ತೆ, ಅದು ಲೋಕಸಭೆಗೆ ಎಫೆಕ್ಟ್ ಬೀಳುತ್ತಾ ಅಂತ? ಒಂದು, ಲೋಕಸಭೆಯಲ್ಲಿ ನಮಗೆ ವಿಶ್ವಾಸ ಇದೆ. 28ರಲ್ಲಿ 23ರಿಂದ 24 ಸೀಟನ್ನು ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಆ ರೀತಿಯ ವಾತಾವರಣ ರಾಜ್ಯದಲ್ಲಿ ಇದೆ. ಆ ರೀತಿ ವಿಶ್ವಾಸವನ್ನು ಮೋದಿಯ ಮೇಲೆ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಭಾಸ ಮುಖ್ಯಮಂತ್ರಿಗೆ ಆಗಬೇಕಾಗಿತ್ತು. ಹುಬ್ಬಳ್ಳಿಯಲ್ಲಿ ನಡೆದಂಥ ಉತ್ತರ ಕರ್ನಾಟಕದ ಹೈಕೋರ್ಟಿನ ಕಟ್ಟಡದ ಒಂದು ಅತ್ಯಾಧುನಿಕವಾದಂಥ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಲ್ಲಿರುವಂಥ ಉಸ್ತುವಾರಿ ಸಚಿವರು ಹೋಗಲ್ಲ, ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಹೋಗಲ್ಲ, ಬರೀ ಮುಖ್ಯಮಂತ್ರಿ ಏಕಾಂಗಿಯಾಗಿ ಓಡಾಡ್ತಿರ್ತಾರೆ. ಇದು ಮುಖ್ಯಮಂತ್ರಿಯ ಪರಿಸ್ಥಿತಿ. ಅಂದರೆ ಇವತ್ತು ಮುಖ್ಯಮಂತ್ರಿ ಯೋಚನೆ ಮಾಡಬೇಕು, ಕಾಂಗ್ರೆಸ್ಸಿನ ನಾಯಕರು ನನಗೆ ಎಷ್ಟು ಬೆಂಬಲ ಕೊಡ್ತಿದ್ದಾರೆ, ಮತ್ತು ಕಾಂಗ್ರೆಸ್ಸಿನ ನಾಯಕರು ಯೋಚನೆ ಮಾಡಬೇಕು ಮುಖ್ಯಮಂತ್ರಿಯನ್ನು ಯಾವ ಸ್ಥಿತಿಯಲ್ಲಿ ನಾವು ಇಟ್ಟಿದ್ದೀವಿ ಅಂತೇಳಿ. ಇದು ಕಾಂಗ್ರೆಸ್ ಮತ್ತು JDSನ ಮಧ್ಯದಲ್ಲಿರುವಂಥ ಜಗಳ. ಅದಕ್ಕಾಗಿ ಇದು ಎಲ್ಲಿ ತನಕ ಯಾವಾಗ ಉಲ್ಬಣಗೊಳ್ಳುತ್ತೆ, ಯಾವಾಗ ಯಾರಿಗೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾವು ಕಾದು ನೋಡೋಣ. ರಾಜ್ಯದ ಜನ ಅತ್ಯಂತ ಖುಷಿಯಿಂದ ಕಾದು ನೋಡೋಣ. ಆದರೆ ಖುಷಿ ಇಲ್ಲ ನಮಗೆ, ಯಾಕಂದರೆ ಒಂದು ಕಡೆ ನೆರೆ, ಒಂದು ಕಡೆ ಬರ. ಅದಕ್ಕೆ ರಾಜ್ಯದ ಜನ ಗೊಂದಲದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಏನಾಗುತ್ತಪ್ಪ ಮುಂದಿನ ನಮ್ಮ ಜೀವನ ಅನ್ನುವಂಥ ಭಯದಲ್ಲಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಮತ್ತು JDS ಕಚ್ಚಾಟ ಮುಂದುವರಿತಾ ಇದೆ. ಈಗ ಕುಮಾರಸ್ವಾಮಿ ಅವರು CM ಆದಾಗಿನಿಂದ ಪದೇ ಪದೇ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಹಾಗಿದ್ರೆ ಅಂತ? ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಜನರ ಬಲದಿಂದ ಮುಖ್ಯಮಂತ್ರಿ ಆಗಲಿಲ್ಲ, ದೇವರ ಬಲದಿಂದ ಮತ್ತು ಕಾಂಗ್ರೆಸ್ಸಿನ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದ ಮೇಲೆ ದೇವರು ಹೇಳೋದು ಬಡವರ ಕೆಲಸ ಮಾಡು, ಬಡವರ ಕಣ್ಣೀರನ್ನು ಒರೆಸು, ಜನಸೇವೆ ಮಾಡು, ಜನರಲ್ಲೇ ಜನಾರ್ದನ ನೋಡು ಅಂತ ನಾವು ಹೇಳ್ತೀವಿ, ಜನತೆಯೇ ಜನಾರ್ದನ ಅಂತ ಹೇಳಿ. ಆದರೆ ಅದನ್ನು ಬಿಟ್ಟು ಮತ್ತೆ ಅವರು ದೇವಸ್ಥಾನ ಸುತ್ತಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅವರು ಟೈಮ್ ಪಾಸ್ ಬೆಂಗಳೂರಲ್ಲಿ ಇರೋಕ್ಕೆ ಅವ್ರಿಗೆ ಮನಸ್ಸಿಲ್ವೋ, ಬೆಂಗಳೂರಲ್ಲಿ ಇರೋಕ್ಕೆ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ವೋ, ಅಥವಾ ದೇವಸ್ಥಾನಕ್ಕೆ ಹೋದರೆ ನನ್ನ ಕುರ್ಚಿ ಉಳಿಯುತ್ತೆ ಅಂತ ಅವ್ರಿಗೆ ಅನಿಸಿದ್ಯೋ ನಮ್ಗೆ ಗೊತ್ತಿಲ್ಲ. ಆದರೆ ನನ್ನ ಒಂದೇ ವಿನಂತಿ ಇರೋದು, ದೇವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದರು, ದಯಮಾಡಿ ಜನರ ಕೆಲಸ ಮಾಡಿ, ಜನತೆಯ ಸೇವೆ ಮಾಡಿ, ಜನರಲ್ಲೇ ಜನಾರ್ದನನ್ನು ನೋಡಿ ಅನ್ನುವಂಥ ವಿನಂತಿಯನ್ನು ನಾನು ಅವರಿಗೆ ಮಾಡ್ತಾ ಇದ್ದೀನಿ. ಶೋಭಾ ಕರಂದ್ಲಾಜೆ ಅವರ ಒಂದು ಆಧ್ಯಾತ್ಮಿಕ ಜೀವನ ಹೇಗಿದೆ ಹಾಗಿದ್ರೆ? ನಾನು ತುಂಬ ಹಿಮಾಲಯಕ್ಕೆ ಹೋಗ್ತೀನಿ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀನಿ, ಇಷ್ಟಪಡ್ತೀನಿ ನಾನು. ಆದರೆ MP ಆದಮೇಲೆ ಸ್ವಲ್ಪ ಹಿಮಾಲಯಕ್ಕೆ ಹೋಗೋದು ಕಡಿಮೆ ಆಗಿದೆ. ಯಾಕೆಂದರೆ ನಮಗೆ ಲೋಕಸಭಾ ಅಧಿವೇಶನ ಬಹಳ ಸಮಯಗಳಿರುತ್ತೆ, ಅದಾದಮೇಲೆ ಪಕ್ಷದ ಜವಾಬ್ದಾರಿ ಇದೆ. ಈ ಕಾರಣಕ್ಕಾಗಿ ಹೆಚ್ಚು ಹೋಗಲಿಲ್ಲ. ಆದರೆ ಈ ಬಾರಿ ಲೋಕಸಭೆಯ ಸಂದರ್ಭದಲ್ಲಿ ಕೂಡ ನೀಲಕಂಠಿಗೆ ನಾನು ಹೋಗಿದ್ದೆ, ಉತ್ತರಾಖಂಡಿಗೆ ಹೋಗಿದ್ದೆ. ನಾನು ತುಂಬ ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಕೈಲಾಸ ಮಾನಸರೋವರ ಯಾತ್ರೆ ಮಾಡುವಂಥದ್ದು, ಹಿಮಾಲಯದ ಬೇರೆ ನಾನು ಆಲ್ಮೋಸ್ಟ್ ಹಿಮಾಲಯದ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ನಾನು ಖುಷಿ ಪಡ್ತೀನಿ, ಎಂಜಾಯ್ ಮಾಡ್ತೀನಿ. ಓಕೆ, ಇನ್ನೊಂದು ವಿಷಯ, ಶೋಭಾ ಕರಂದ್ಲಾಜೆ ಅವರು ಎಂಥ ಸಂದರ್ಭದಲ್ಲೂ ಗಟ್ಟಿ ಮನಸ್ಸು ಮಾಡ್ಕೊತಾರೆ. ಎಂಥ ಪರಿಸ್ಥಿತಿ ಅದನ್ನು ಹಿಮ್ಮೆಟ್ಟಿನ ಯಾವುದೇ ರೀತಿಯಲ್ಲಿ ಹೆದರದೆ ಅದನ್ನು ಧೈರ್ಯವಂತೆಯಾಗಿ ತಗೊಳ್ತಾರೆ ಅಂತ, ಅದು ಹೇಗೆ ಸಾಧ್ಯ ಇದೆಲ್ಲ ಅಂತ? ನನಗೆ ಸ್ವಂತಕ್ಕಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ. ಸ್ವಂತಕ್ಕಾಗಿ ನನಗೆ ಏನೂ ಬೇಕು ಆಗಿಲ್ಲ. ಯಾಕಂದರೆ ನಾನು ಪೂರ್ಣ ನನ್ನ ಜೀವನವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಬಂದಿದ್ದೀನಿ. ಅದಕ್ಕಾಗಿ ನನಗೆ ಧೈರ್ಯ ಇದೆ, ನನಗೆ ಸ್ವಾರ್ಥ ಇಲ್ಲ. ನನಗೆ ಏನೋ ಆಗಬೇಕು ಅಂದಾಗ ನಮಗೆ ಭಯ ಇರುತ್ತೆ, ಅವರು ಏನಂತಾರೋ ಇವರೇನಂತಾರೋ ಅದೇನೋ ಇದೇನೋ ಅಂತ ನನಗೆ ಏನೂ ಇಲ್ಲ. ನನಗೆ ಏನು ಜವಾಬ್ದಾರಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ, ಜವಾಬ್ದಾರಿ ಇಲ್ಲ ನಾನು ಮತ್ತೂ ಕೆಲಸ ಮಾಡ್ತೀನಿ. ಯಾಕಂದರೆ ಹೋರಾಟಗಾರರಾಗಿ, ಒಬ್ಬ ಹೋರಾಟಗಾರ್ತಿಯಾಗಿ ಯಾವುದೇ ಜವಾಬ್ದಾರಿ ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಹೋರಾಟ ಮಾಡ್ಬೋದು, ಜನರ ಸಲುವಾಗಿ ಧ್ವನಿ ಎತ್ತಬೋದು. ಅದಕ್ಕಾಗಿ ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಜನರ ಮೇಲೆ ವಿಶ್ವಾಸ ಇದೆ, ಜನರ ಪ್ರೀತಿ ಮೇಲೆ ವಿಶ್ವಾಸ ಇದೆ. ಅದು ನನಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಈಗೇನು ಲೋಕಸಭಾ ಚುನಾವಣೆ ಮೇನಲ್ಲಿ ನಡೀತಾ ಇದೆ, ಒಂದೆಡೆ ಮಾಯಾವತಿ ಅವರು ಪ್ರಧಾನಿ ಆಗಬೇಕು ಅಂತ ಸ್ವರಗಳು ಕೇಳಿ ಬರ್ತಾ ಇದೆ. ರಾಹುಲ್ ಅವರನ್ನ ಬಿಟ್ಟರೆ ಮಾಯಾವತಿ ಅವರನ್ನ ಮಾಡಬೇಕು ಅಂತ ಒಂದು ಸ್ವರ ಕೇಳಿ ಬರ್ತಾ ಇರುವಂಥದ್ದು, ಇದಕ್ಕೆ ಏನು ಹೇಳ್ತೀರಾ ಹಾಗಿದ್ರೆ? ಮಾಯಾವತಿಯವರು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತ, ಅವರಿಗೆ ದೇಶದಾದ್ಯಂತ ಆ ರೀತಿಯ ಬೆಂಬಲ ಎಲ್ಲೂ ಇಲ್ಲ.
ಕರ್ನಾಟಕ ರಾಜ್ಯದಲ್ಲೇ ನಿಮಗೆಲ್ಲ ಗೊತ್ತಿದೆ, ಎಲ್ಲರ ಪ್ರಯತ್ನದ ಫಲವಾಗಿ ಒಂದು ಸೀಟನ್ನು ಅವ್ರು ಇಲ್ಲಿ ತನಕ ಗೆದ್ದಿರೋದು ವಿಧಾನಸಭೆಯಲ್ಲಿ. ಅದಕ್ಕಾಗಿ ಮಾಯಾವತಿಯವರಿಗೆ ಆ ರೀತಿಯ ಬೆಂಬಲ ಇದೆ ಅನ್ನುವಂಥದ್ದು ನಮಗೆ ಅನ್ನಿಸ್ತಾ ಇಲ್ಲ. ದೇಶದಲ್ಲಿ ಮತ್ತೊಂದು ಸಾರಿ ಮೋದಿಯವರೇ ಪ್ರಧಾನಿ ಆಗಬೇಕನ್ನುವಂಥ ಭಾವನೆ ಮತ್ತು ಇಚ್ಛೆ ಕಾಣ್ತಾ ಇದೆ, ಮತ್ತು ದೇಶಕ್ಕೆ ಅಗತ್ಯವೂ ಇದೆ. ಇವತ್ತು ದೇಶದ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡೋಗುವಂಥ ಒಂದು ಕೆಲಸವನ್ನು ಮೋದಿ ಮಾಡಿದ್ದಾರೆ. 4.7 ಇದ್ದಂಥ GDP-ಯನ್ನು ಇವತ್ತು 7.7ಗೆ ತೊಗೊಂಡೋಗಿದ್ದಾರೆ. ಆರ್ಥಿಕವಾಗಿ ಭಾರತ ಸುದೃಢ ಆಗ್ತಾ ಇದೆ. ಪ್ರಪಂಚದ 6 ಆರ್ಥಿಕವಾಗಿ ಸುದೃಢ ಇರುವಂಥ ದೇಶಗಳಲ್ಲಿ ಭಾರತ ಸೇರ್ಕೊಂಡಿದೆ. 6ನೇ ಜಾಗಕ್ಕೆ ನಾವು ಬಂದಿದ್ದೀವಿ. ಹಿಂದೆ ಎಲ್ಲಿದ್ವಿ, ಇವತ್ತು ಎಲ್ಲಿದ್ದೀವಿ ಅನ್ನುವಂಥದ್ದನ್ನು ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ದೇಶದ ರಕ್ಷಣೆಗೆ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತಕ್ಕೆ, ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಈ ದೇಶವನ್ನು ಸುಸ್ಥಿತಿಯಲ್ಲಿಡುವುದಕ್ಕೆ ಮೋದಿಯವರ ಅನಿವಾರ್ಯತೆ ಮತ್ತು ಅಗತ್ಯ ಇದೆ. ಅವರೇ ಪ್ರಧಾನಿ ಆಗ್ತಾರೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಿಐಪಿ ಲಾಂಚ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಈಗಾಗಲೇ ಸಾಕಷ್ಟು ಕೇಂದ್ರದ ಒಂದು ಬಿಜೆಪಿ ನೆಲೆಯಲ್ಲಿ ಯಾವ ರೀತಿ ಬದಲಾವಣೆಗಳ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಗೆಲ್ತೀವಿ ಅನ್ನೋ ಒಂದು ಮನೋಭಾವವನ್ನು ನೀವು ತಿಳಿಸಿದ್ರಿ. ಈಗ ರಫೇಲ್ ವಿಷಯದ ಬಗ್ಗೆ, ಡೀಲ್ ಬಗ್ಗೆ ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಕೇಂದ್ರದ ಕೈವಾಡ ಇದೆ ಅಂತ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ರಫೇಲ್ ಡೀಲು ಮಾಡಿರುವಂಥದ್ದು UPS ಸರ್ಕಾರ. ಆದರೆ ಇಡೀ ಡಿನಾಮಿನೇಷನನ್ನು ಉಳಿದಂಥ ಅವರು ಮಾಡಿದಂಥ ಒಪ್ಪಂದದಲ್ಲಿ ಏನೂ ಇಲ್ಲ. ರಫೇಲ್ ವಿಮಾನಗಳನ್ನು ತರೋದು ಅಲ್ಲಿಗೆ ಅವ್ರದ್ದು ಜವಾಬ್ದಾರಿ ಮುಗೀತು. ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಂತು, ಅದರ ಮುಂದಿನ 10 ವರ್ಷಗಳ ಮೇಂಟೆನೆನ್ಸ್ ನಮ್ಮದಿದೆ. ಆದರೆ ಅದು ಏನಾದರೂ ತೊಂದರೆ ಆದರೆ ಮತ್ತೆ ರಿಪ್ಲೇಸ್ಮೆಂಟಿಗೆ ಅವಕಾಶ ಇದೆ ಮತ್ತು ಹೆಚ್ಚು ಆಧುನಿಕವಾದಂಥ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ನಾವು ತರೋದಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಈ ಡೀಲನ್ನು ಇವತ್ತು ಅವರು ಮಾಡಿದಂಥ ಡೀಲಿಗೆ ಜಾಸ್ತಿ ರೇಟು ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ. ಆದರೆ ಅದನ್ನು ಅಧ್ಯಯನ ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ್ದು. ಯಾಕಂದರೆ ಒಂದು ದೇಶ ಇನ್ನೊಂದು ದೇಶದ ಒಟ್ಟಿಗೆ ಮಾಡುವಂಥ ಒಪ್ಪಂದ ಇದು. ನಮ್ಮ ಜೊತೆ ಮಾಡುವಂಥ ಒಪ್ಪಂದಗಳ ಬಗ್ಗೆ ಲೋಕಸಭೆಯಲ್ಲಿ ಅಥವಾ ಒಟ್ಟು ದೇಶದಲ್ಲಿ ಚರ್ಚೆ ನಡೆದರೆ ಬೇರೆ ದೇಶಗಳು ಕೂಡ ನಮಗೆ ಯಾವುದನ್ನು ಕೊಡೋದಕ್ಕೆ ಹಿಂಜರಿತವೆ. ಅದಕ್ಕಾಗಿ ಕಾಂಗ್ರೆಸ್ ಇದರ ಅಧ್ಯಯನ ಮಾಡಬೇಕು. ನಾವು ಮಾಡಿದಂಥ ಡೀಲಿಗೆ ಮತ್ತು ಮೋದಿ ಸರ್ಕಾರ ಮಾಡಿದಂಥ ಡೀಲಿಗೆ ವ್ಯತ್ಯಾಸ ಏನು, ಇದನ್ನು ಅವರು ಅಧ್ಯಯನ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮಸಿ ಬಳಿಯೋದಕ್ಕೆ, ನಮ್ಮ ಸರ್ಕಾರದ ಮೇಲೆ ಮಸಿ ಬಳಿಯೋದಕ್ಕೆ ಇವರು ಮಾಡ್ತಾ ಇರುವಂಥ ಷಡ್ಯಂತ್ರ. ಆದರೆ ಅವರು ಡೀಲ್ ಮಾಡಿಕೊಂಡವರು ನಾವು ನಮ್ಮ ಸೈನ್ಯಕ್ಕೆ ಅನುಕೂಲ ಮಾಡಬೇಕು, ಹೆಚ್ಚು ಆಧುನಿಕವಾದಂಥ, ಹೆಚ್ಚು ಒಳ್ಳೆ ಇರುವಂಥ ರಫೇಲನ್ನು ನಾವು ತರಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದ್ವಿ. ನಮ್ಮ ಮೋದಿ ಸರ್ಕಾರ ಒಂದೇ ಒಂದು ಭ್ರಷ್ಟಾಚಾರದ ಹಗರಣವನ್ನು ಮಾಡಿಲ್ಲ. ಮಾಡೋಕ್ಕೆ ಬೇರೆಯವರಿಗೆ ನಾನು ತಿನ್ನೋದಿಲ್ಲ, ಇನ್ನೊಬ್ಬರಿಗೆ ತಿನ್ನೋಕ್ಕೆ ಬಿಡಲ್ಲ ಅಂತ ಮೋದಿದ್ದು ಮೊದಲ ಘೋಷಣೆ. ಖಂಡಿತ. ಆ ಕಾರಣಕ್ಕಾಗಿ ಇವತ್ತು ಮೇ ನೈ ಕಾವುಂಗ ದೂಸರೆ ಕೋ ಕಾನ ನೈ ದೆಂಗೋ, ಆ ಕಾರಣಕ್ಕಾಗಿ ಇವತ್ತು ಆ ಮಾತಿನಿಂದ ಇವತ್ತು ಸರ್ಕಾರ ನಡೀತಿದೆ. ನನಗೆ ಅನಿಸುತ್ತೆ ಖಂಡಿತವಾಗಿ ಈ ರಫೇಲ್ ಡೀಲನ್ನು ಕಾಂಗ್ರೆಸ್ಸಿನವರು ಅವರ ತಲೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ದೇಶದ ಜನ ಅಧ್ಯಯನ ಮಾಡಬೇಕಾದಂಥ ಅಗತ್ಯ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 4.5 ವರ್ಷದಲ್ಲಿ ಏನು ತಮ್ಮ ಒಂದು ಆಡಳಿತಾವಧಿಯಲ್ಲಿ ತಮ್ಮ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಸ್ಪೋರ್ಟ್ಸ್ ವಿಭಾಗದಲ್ಲಾಗಿರ್ಬೋದು, ಕಲ್ಚರಲ್ ವಿಭಾಗದಲ್ಲಿ ಸಾಕಷ್ಟು ಮಹತ್ತರ ವಿಷಯಗಳನ್ನು ಮಾಡಿದ್ದಾರೆ. ಹೊರದೇಶದವರು ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಹಾಗಿದ್ರೆ ಅಂತ? ಇಲ್ಲ, ಕಳೆದ 4 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಯಾವ ಡಿಪಾರ್ಟ್ಮೆಂಟ್ ಅಂತ ಇಟ್ಕೋಬೇಡಿ ನೀವು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಒಂದೊಂದರಲ್ಲಿ ಮಾತಾಡಿದರೆ ನೀವು ಅರ್ಧ ಗಂಟೆ ಬರೀ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ಬೋದು. ವಿದೇಶಾಂಗ ನೀತಿಯಲ್ಲಿ ನಾವು ಬಹಳ ಮುಂದಿದ್ದೀವಿ. ನಮ್ಮ ಇದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಬಹಳ ಮುಂದಿದ್ದೀವಿ. ಇವತ್ತು ಆಯುಷ್ಮಾನ್ ಭವ ಅನ್ನುವಂಥ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಸ್ವಾತಂತ್ರ್ಯ ದಿನದಂದೇ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 5 ಲಕ್ಷ ತನಕ
ಅವರ ಮೆಡಿಕಲ್ ಬಿಲ್ಲನ್ನು ತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದೊಂದು ಪ್ರೆಗ್ನೆನ್ಸಿ ವುಮೆನ್ಗೆ ಇವತ್ತು 6,000 ರೂಪಾಯಿಯನ್ನು ಕೊಡುವಂಥದ್ದು, ಹೆರಿಗೆ ಆದ ಮೇಲೆ 6,000 ಕೊಡುವಂಥದ್ದು ಮಾಡಿದ್ದಾರೆ. ಯಾರು ಉದ್ಯೋಗಸ್ಥ ಮಹಿಳೆಯರಿದ್ದಾರೆ 6 ತಿಂಗಳ ಕಾಲ ರಜೆ ಕೊಡುವಂಥದ್ದನ್ನು ಮೊದಲ ಬಾರಿಗೆ ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲ. ಅಮೆರಿಕ ಕೂಡ ಆಶ್ಚರ್ಯ ಮಾಡ್ತಂತೆ, 6 ತಿಂಗಳು ರಜೆ ಕೊಡುತ್ತಾ, ಹೆಂಗೆ ಸಾಧ್ಯ ಅಂತೇಳಿ. ಅದಕ್ಕಾಗಿ 6 ತಿಂಗಳು ರಜೆಯನ್ನು ಕೊಡ್ತೇವೆ. ಈ ರೀತಿ ಒಂದೊಂದು ಇಲಾಖೆಯಲ್ಲಿ ಕೂಡ ಗಣನೀಯವಾದಂಥ ಸಾಧನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಮಾಡಲಾಗಿದೆ. ನಾನು ಆವಾಗಲೇ ಹೇಳಿದೆ, ಹಲವಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದಕ್ಕಾಗಿ ಒಂದಲ್ಲ ನಿಧಾನಕ್ಕೆ ಇದನ್ನು ಜನಕ್ಕೆ ನಾವು ತಿಳಿಸುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತಿಲ್ಲ. 2004 ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತು ಬೆಂಗಳೂರಿಗೆ ಬಂದಿದ್ದರು, ಏರ್ಪೋರ್ಟಿಗೆ. ಅವರು ಸಾಯಿಬಾಬಾನನ್ನು ನೋಡೋಕ್ಕೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ನಾನು ಅಭಿವೃದ್ಧಿ ಕೆಲಸ ಮಾಡಿದೆ, ಸರ್ವ ಶಿಕ್ಷಾ ಅಭಿಯಾನ ಕೊಟ್ಟೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟೆ, ಡೆಲ್ಲಿಯ ಹಣ ಹಳ್ಳಿಯ ರಸ್ತೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೊಟ್ಟೆ, ಚತುಷ್ಪಥ ರಸ್ತೆ ಕೊಟ್ಟೆ, ಇಂಥ ಹಲವಾರು ಯೋಜನೆ ಕೊಟ್ಟೆ. ಆದರೆ ನಮ್ಮ ಕಾರ್ಯಕರ್ತರು ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡಿಲ್ಲ, ಅದಕ್ಕೆ ನಾನು ಸೋತೆ ಅಂತ ಹೇಳಿದರು. ಆ ತಪ್ಪು ಇವತ್ತು ಆಗಬಾರ್ದು. ಅದಕ್ಕಾಗಿ ಮೋದಿಯ ಸಾಧನೆಯನ್ನು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಇವತ್ತು ಲೆಕ್ಕ ಇಟ್ಟು ಜನಕ್ಕೆ ತಿಳಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನು ವಾಜಪೇಯಿ ಅವರ ಚಿತಾಭಸ್ಮ ವಿಷಯದಲ್ಲೂ ಕೂಡ ಈಗಾಗಲೇ ಸರ್ಕಾರ ಮಾತೆತ್ತಿರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್ಕಾರದ್ದು ಅತ್ಯಂತ ಕ್ಷುಲ್ಲಕ ರಾಜಕೀಯ, ಕೆಟ್ಟ ರಾಜಕೀಯ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು. ಈ ದೇಶ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಒಬ್ಬ ಸಿಟ್ಟಿಂಗ್ ಪ್ರಧಾನಮಂತ್ರಿ ಸತ್ತಾಗ ಸಿಗದಂಥ ಗೌರವ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಿಕ್ಕಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅವರ ಶವಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಮಾತ್ರ ಅಲ್ಲ, ದೇಶದ ಕೋಟ್ಯಾಂತರ ಜನ ಕಣ್ಣೀರಿಟ್ಟಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. 10 ವರ್ಷಗಳ ಕಾಲ ರಾಜಕೀಯದಲ್ಲೇ ಇರಲಿಲ್ಲ, ಎಲ್ಲಿಗೂ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ. ಅಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಸತ್ತಿದಾಗ ಇಡೀ ದೇಶ ಕಣ್ಣೀರು ಹಾಕಿದೆ. ಈವನ್ ವಿಪಕ್ಷದವರು ಇಲ್ಲಿ ಬಂದಿದ್ದಾರೆ. ಯಾರೋ ಕ್ಷುಲ್ಲಕ ಇಲ್ಲಿರುವಂಥ ದಿನೇಶ್ ಗುಂಡೂರಾವ್ ಅವರಂಥ ಚೀಪ್ ರಾಜಕಾರಣಿಗಳು ಇಂಥದ್ದು ಮಾತಾಡ್ತಿದ್ದಾರೆ. ಅವರಿಗೆ ಅವರ ಖಾನ್ದಾನ ಮೇಲೇ ರಾಜಕೀಯ ಮಾಡ್ತಾ ಇರುವಂಥವ್ರು ಕಾಂಗ್ರೆಸ್ಸಿನವರು. ಗುಂಡೂರಾವ್ ಆಗಲೇ ಅವರ ಅಪ್ಪನ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ ಅವರು ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ. ಅದು ಅಸಲಿ ಗಾಂಧಿ ಅಲ್ಲ, ನಕಲಿ ಗಾಂಧಿ ಹೆಸರಲ್ಲಿ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾತಾಡುವಂಥ ಯೋಗ್ಯತೆಯೂ ಇಲ್ಲ, ನೈತಿಕತೆಯೂ ಇಲ್ಲ. ಓಕೆ, ಈಗ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆ ನಡೀತಾ ಇದೆ. ಉಡುಪಿಯ ನಗರಸಭೆಯ ಒಂದು ಚುನಾವಣೆ ನಡೀತಿರುವಂಥದ್ದು 35 ವಾರ್ಡ್ಗಳಲ್ಲಿ. ಸೊ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಚುನಾವಣೆಯಲ್ಲಿ ಅಂದರೆ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ನೀವು 3 ದಿವಸಗಳ ಹಿಂದೆಯಿಂದಲೇ ಬಂದು ಉಡುಪಿಯಲ್ಲಿ ತಂಗಿದ್ದೀರಾ. ಯಾವ ಥರ ಪ್ರಚಾರ ನಡೆಸ್ತಿದ್ದೀರಾ, ಯಾವ ಥರ ತಯಾರಿಗಳಾಗ್ತಾ ಇದೆ, ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದು? ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಯಾಕೆಂದರೆ ಕಳೆದ ಬಾರಿ ಕಾಂಗ್ರೆಸ್ಸಿನ ಆಡಳಿತ ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಅವಕಾಶ ಸಿಕ್ಕಿದ್ದು. ಆದರೆ ಇಡೀ ಉಡುಪಿಯ ನಗರಸಭೆಯನ್ನು ಅಧ್ವಾನ ಮಾಡಿಟ್ಟಿದ್ದಾರೆ, ಭ್ರಷ್ಟಾಚಾರದ ಕೂಪ ಮಾಡಿಟ್ಟಿದ್ದಾರೆ. ಜಗಳ ಬಿಟ್ಟರೆ ನಗರಸಭೆಯೊಳಗೆ ಇನ್ನೇನೂ ನಡೆದಿಲ್ಲ. ಅಂಥ ಒಂದು ಎಂಥ ಒಳ್ಳೆಯ ಡಾಕ್ಟರ್ ವಿ ಎಸ್ ಆಚಾರ್ಯ ಅಂತವರು ಆಡಳಿತ ಮಾಡಿದಂಥ, ಸೋಮಶೇಖರ್ ಭಟ್ ಅಂತವರು ಆಡಳಿತ ಮಾಡಿದಂಥ, ಗುಜ್ಜಾಡಿ ಅಂತವರು ಆಡಳಿತ ಮಾಡಿದಂಥ ನಗರಸಭೆಯನ್ನು ಭ್ರಷ್ಟಾಚಾರದ ಕೂಪ ಮಾಡಿಟ್ಟಂಥವರು ಕಾಂಗ್ರೆಸ್ ಅವರು. ಜನಕ್ಕೆ ಅರ್ಥ ಆಗಿದೆ. ಅದಕ್ಕಾಗಿ 5 ವರ್ಷಗಳ ಅವರ ಆಡಳಿತದಿಂದ ಬೇಸತ್ತಿದ್ದಾರೆ. ಇವತ್ತು ಯಾವುದೇ ಮನೆಗೆ ಹೋಗಲಿ, ನಾನು ಮನೆಗೆ ಹಲವಾರು ವಾರ್ಡ್ಗಳಲ್ಲಿ ಹೋಗಿದ್ದೀನಿ, ಎಲ್ಲ ವಾರ್ಡಲ್ಲಿ ಕೂಡ ಈ ಬಾರಿ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಉಡುಪಿ ನಗರಸಭೆಯಲ್ಲಿ ಭಾಳ ದೊಡ್ಡ ಅಂತರದಿಂದ ಸುಮಾರು 28-30 ಸೀಟ್ಗಳನ್ನು ಗೆದ್ದು ನಾವು ಕಾಂಗ್ರೆಸ್ ನಾಮಾವಶೇಷ ಆಗುತ್ತೆ. ಹೇಗೆ ಲೋಕಸಭೆಯಲ್ಲಿ ಅವರು 400ರಿಂದ 40ಕ್ಕೆ ಬಂದರು, ಅದೇ ರೀತಿ ಉಡುಪಿಯಲ್ಲೂ ಆಗುತ್ತೆ. ಅವರು 30ರಷ್ಟು ಸೀಟ್ಗಳನ್ನು ಗೆದ್ದು ನಾವು ಮೆಜಾರಿಟಿಯಿಂದ ನಾವು ಆಡಳಿತವನ್ನು ನಡೆಸ್ತೀವಿ. ಸಾಲಿಗ್ರಾಮ ನಾವು ಗೆಲ್ತೀವಿ, ಕುಂದಾಪುರ ನಾವು ಗೆಲ್ತೀವಿ, ಕಾರ್ಕಳವನ್ನು ನಾವು ಗೆಲ್ತೀವಿ. ಉಡುಪಿ ಜಿಲ್ಲೆಯ 4ಕ್ಕೆ 4 ನಗರ ಸ್ಥಳೀಯ ಸಂಸ್ಥೆಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಒಂದು ವೇಳೆ ನಗರಸಭಾ ಚುನಾವಣೆ ಈಗ 2 ಪುರಸಭೆ, 1 ನಗರಸಭೆ, 1 ಪಟ್ಟಣ ಪಂಚಾಯತ್ ಎಲೆಕ್ಷನ್ ನಡೀತಾ ಇರುವಂಥದ್ದು. ಈ 4ರಲ್ಲೂ ಕೂಡ ಬಿಜೆಪಿ ಬಂದ್ರೆ ಇದು ಲೋಕಸಭೆಗೆ ಅಡಿಪಾಯ ಹಾಕ್ತಾಗೇನಾ ಅಂತ? ಇಲ್ಲ, ಲೋಕಸಭೆಯ ಚುನಾವಣೆ ನಡೆಯುವುದೇ ಬೇರೆ ವಿಚಾರದಲ್ಲಿ. ನಗರಸಭೆಯ ಚುನಾವಣೆ ನಡೆದು ಸ್ಥಳೀಯ ಅಭ್ಯರ್ಥಿಗಳು, ಸ್ಥಳೀಯ ಸಮಸ್ಯೆಗಳು, ಅವರೂರಿನ ಚರಂಡಿ, ಅವರೂರಿನ ಕುಡಿಯ ನೀರು, ಅವರೂರಿನ ಲೈಟು, ಬೀದಿ ದೀಪ, ಈ ವಿಚಾರದ ಆಧಾರದಲ್ಲಿ ಚುನಾವಣೆ ನಡೆಯುತ್ತೆ. ಆದರೆ ಲೋಕಸಭೆ ಒಂದು ವಿಸ್ತೃತವಾದಂಥ ವಿಚಾರದಲ್ಲಿ ನಡೆಯುತ್ತೆ. ಈ ದೇಶಕ್ಕೆ ಯಾರು ಪ್ರಧಾನಿ ಆಗಬೇಕು, ದೇಶದ ರಕ್ಷಣಾ ವ್ಯವಸ್ಥೆ ಹೇಗಿರಬೇಕು, ದೇಶದಲ್ಲಿ ಅಭಿವೃದ್ಧಿ ಕೆಲಸ ಹೇಗಬೇಕು, ಭಾರತದ ಒಂದು ಪ್ರಧಾನಿ ವಿದೇಶಕ್ಕೆ ಹೋದಾಗ ಅವನಿಗೇನು ಗೌರವ ಸಿಗಬೇಕು, ಈ ಆಧಾರದಲ್ಲಿ ನಡೆಯುತ್ತೆ. ಅದಕ್ಕಾಗಿ ಇದು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಯಾಕಂದರೆ ಯಾರು ನಮಗೆ ಲೋಕಸಭೆಯಲ್ಲಿ, ಯಾರು ವಿಧಾನಸಭೆಯಲ್ಲಿ MLA ಮಾಡೋಕ್ಕೆ, MP ಮಾಡೋಕ್ಕೆ ಕೆಲಸ ಮಾಡ್ತಾರೆ, ಆ ಕಾರ್ಯಕರ್ತರ ಚುನಾವಣೆ ಇದು. ಆ ಕಾರ್ಯಕರ್ತರು ಇವತ್ತು ಚುನಾವಣೆಗೆ ನಿಂತಿರುವಂಥವರು. ಖಂಡಿತ ಅವರೆಲ್ಲರೂ ಗೆದ್ದರೆ ನಮಗೊಂದು ಶಕ್ತಿ ಬರುತ್ತೆ. ಆದರೆ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ನಮ್ಗೆ ಆಗಲ್ಲ.
ಓಕೆ, ಕೊನೆಯದಾಗಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಜನತೆಗೆ ಜೊತೆ ಚಿಕ್ಕಮಗಳೂರು ಉಡುಪಿ ಟೋಟಲ್ ಆಗಿ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ಪಂದನ ವಾಹಿನಿ ಮೂಲಕ? ಕಳೆದ 4.5 ವರ್ಷದಲ್ಲಿ ಈ ಭಾಗದಲ್ಲಿ ನಾನು ಈ ಊರಿನವಳಲ್ಲ, ಆದರೂ ಕೂಡ ಹೊರಗಿನಿಂದ ಬಂದವಳನ್ನು ಅತ್ಯಂತ ಪ್ರೀತಿಯಿಂದ ಕಂಡಿದ್ದೀರಿ. ನೀವೇನೇನು ಅಂದ್ಕೊಂಡಿದ್ದೀರಾ, ಕೇಂದ್ರ ಸರ್ಕಾರದಿಂದ ಏನೇನು ತರೋಕ್ಕೆ ಸಾಧ್ಯನೋ, ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ನಾನು ಏನೇನು ಸಾಧ್ಯನೋ, ಯಾರ್ಯಾರು ಬಂದಾಗ ಮಂತ್ರಿಗಳನ್ನು ಭೇಟಿ ಮಾಡಿಸಿ ಅವರ ಸಮಸ್ಯೆಯನ್ನು ಆಲಿಸೋಕ್ಕೆ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಖಂಡಿತವಾಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಬೇಕು. ಈ ಬಾರಿ ಕೂಡ ನಗರ ಸಭೆ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ, ಲೋಕಸಭೆಯಲ್ಲಿ ಕೂಡ ದಯಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ. ಇವತ್ತು ಕಾಂಗ್ರೆಸ್ಸು ಅತ್ಯಂತ ಸುಳ್ಳು ಆರೋಪಗಳನ್ನು, ಸುಳ್ಳು ವಿಚಾರಗಳನ್ನು ಹಬ್ಬಿಸಿ ರಾಹುಲ್ ಗಾಂಧಿಯವರನ್ನೋ ಮಾಯಾವತಿಯವರನ್ನೋ ಮಮತಾನನ್ನು ಪ್ರಧಾನಿ ಮಾಡೋಕ್ಕೆ ಹೊರಟಿದೆ. ಖಂಡಿತ ಇದರಿಂದ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು, ನಾವೆಲ್ಲರೂ ಗೌರವದಿಂದ ಬದುಕಬೇಕು. ನಮ್ಮಂತೆ ಇರುವಂಥ ತಾಯಿಯ ಮಕ್ಕಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೇಶದ ಗಡಿ ಕಾಯ್ತಿದ್ದಾರೆ. ಅವರು ದೇಶದಲ್ಲಿ ಒಳ್ಳೆ ಸರ್ಕಾರ ಬರಬೇಕು ಅಂತ ಬಯಸ್ತಿದ್ದಾರೆ. ಅವರೆಲ್ಲರಿಗೂ ಗೌರವ ಸಿಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಅವಕಾಶ ಇರಬೇಕು ಅನ್ನುವಂಥದ್ದು ಮಾತ್ರ ನನ್ನ ವಿನಂತಿ. ಕೊನೆಯದಾಗಿ ಒಂದು ಪ್ರಶ್ನೆ, ಈಗಾಗಲೇ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು, ಸಾಕಷ್ಟು ಫೇಸ್ಬುಕ್ಗಳಾಗಿರ್ಬೋದು ಇಂತಹದ್ರಲ್ಲಿ ಪೋಸ್ಟ್ಗಳನ್ನು ಮಾಡಿ ಅವಹೇಳನಕಾರಿ ಹೇಳಿಕೆಗಳನ್ನು ಹಾಕ್ತಾ ಇರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇಲ್ಲ ರೀ, ಚುನಾವಣೆ ಹತ್ತಿರ ಬಂದಾಗ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಈ ರೀತಿಯ ಅವಹೇಳನಕಾರಿಯಾಗಿ ಮಾತಾಡೋದು, ಗೌರವಕ್ಕೆ ಕುತ್ತು ತರುವಂಥದ್ದು, ವೈಯಕ್ತಿಕ ವಿಚಾರಗಳನ್ನು ಮಾತಾಡುವಂಥದ್ದು, ಇದೆಲ್ಲವನ್ನು ಮಾಡ್ತಿದ್ದಾರೆ. ಅದು ನನಗೂ ಮಾಡ್ತಾರೆ, ಉಳಿದಾರೆ ಎಲ್ಲ MP ಗಳಿಗೂ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದ್ಯಾವುದು ಕೂಡ ಪಕ್ಷದ ಕಾರ್ಯಕರ್ತರಿಗೆ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಅನಿಸಲ್ಲ. ಯಾಕೆಂದರೆ ನಮ್ಮನ್ನು ಖುದ್ದಾಗಿ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. 2 ಬಾರಿ ಸಂಸದರಾಗಿ ಅತ್ಯಂತ ಯಶಸ್ವಿಯಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳನ್ನು ದೇಶದ ನಾಯಕರ ಮತ್ತು ಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಆರೋಪ ಪ್ರತ್ಯಾರೋಪ ಮಾಡೋದು ಸಹಜ ಇದೆ. ಇದೆಲ್ಲ ನಮ್ಮ ವಿರೋಧಿಗಳು ಮಾಡ್ತಾರೆ. ಇದರಿಂದ ಮೇಲೆದ್ದು ನಿಂತು ನಾವು ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಕಾರ್ಯಕರ್ತರನ್ನು, ನಮ್ಮ ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನರಿಗೆ ನಾವು ನಿಜವಾಗ್ಲೂ ಜನರ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನುವಂಥ ಭಾವನೆಯನ್ನು ಜನರಿಗೆ ತಲುಪಿಸಬೇಕಾಗಿದೆ. ಆ ಕೆಲಸವನ್ನು ನಳಿನ್ ಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ಖಂಡಿತ ಮೇಡಮ್, ಇಲ್ಲಿ ತನಕ ಬಂದು ನಿಮ್ಮ ರಾಜಕೀಯ ಪಯಣದ ಜೊತೆಗೆ ಸಾಕಷ್ಟು ಮೈತ್ರಿ ಸರ್ಕಾರದ ಆಗು ಹೋಗುಗಳು, ಅಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡಿದ್ರಿ. ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅಲ್ಲಿ ಖಂಡಿತ ಬಿಜೆಪಿ ಬಂದೇ ಬರುತ್ತೆ ಅಂತ ಕೂಡ ಪಣ ತೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.